ದಿನಾಚರಣೆಯನ್ನು ಆಚರಿಸುವ ಸಲುವಾಗಿ ನೆರೆದಿರುವ ಎಲ್ಲ ಆತ್ಮೀಯ ಬಂಧುಗಳಿಗೂ ಸಂಜೆಯ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಅಲಂಕೃತಗೊಂಡ ಆಸನಗಳು ಅತಿಥಿ ಗಣ್ಯರ ನಿರೀಕ್ಷೆಯಲ್ಲಿರುವಾಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಗಣ್ಯರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನ ಕೊಡ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಶ್ರೀಯುತ ಮಂಜುನಾಥ್, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ತಲಪಾಡಿ ಇದರ ಮಂಡಲ ಕಾರ್ಯವಾಹಕ. ಹಾಗೆ ಸ್ವಾಮಿ ವಿವೇಕಾನಂದರ ಹೆಸರು ಹೇಳುವಾಗ ನಮಗೆ ಆ ಸನ್ಯಾಸತ್ವ ಸ್ವಾಮಿಯ ನೆನಪು, ಆ ಚಿತ್ರಣ ನಮ್ಮ ಮನದಲ್ಲಿ ಮೂಡಿ ಬರುವಾಗ ನಮ್ಮ ಮೂಲತಃ ರಷ್ಯಾದಿಂದ ಬಂದಿರುವಂತಹ ಕರುಣಾಮಯಿ ನಿಮಾಯ್ ದಾಸ್ ಇವರನ್ನು ಕೂಡ ನಾನು ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕೇಸರಿ ಮಿತ್ರ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ಸಂದೀಪ್ ಕುಮಾರ್ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕ್ರೀಡಾ ಇಲಾಖೆ, ಯುವಜನ ಕ್ರೀಡಾ ಇಲಾಖೆ ಮಂಗಳೂರು ಇದರ ಆಡಳಿತಾಧಿಕಾರಿ ಶ್ರೀಯುತ ಜಗದೀಶ್ ಕೆ, ನೆಹರು ಯೋಗ ಕೇಂದ್ರ ಇದರ ಆಡಳಿತಾಧಿಕಾರಿ ಶ್ರೀಯುತ ಜಗದೀಶ್ ಕೆ, ಹಾಗೆಯೇ ನಮ್ಮ ಓಜಾಸ್ ಸಂಸ್ಥೆಯ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಮಂಗಳಾ ಎನ್ ಕೆ, ಹಾಗೆಯೇ ನಮ್ಮ ಈ ಕೇಸರಿ ಮಿತ್ರ ಮಂಡಳಿಯ ಸ್ಥಾಪಕಾಧ್ಯಕ್ಷರಾದ ಶ್ರೀಯುತ ನಾರಾಯಣ್ ಕುಪ್ಪಳ, ಹಾಗೆಯೇ ನಾರಾಯಣ್ ಕುಪ್ಪಳ ಅವರು ನಮ್ಮ ಬೇರಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನ ಕೊಡ್ತಾ ಇದ್ದೇನೆ. ಈ ಜಗತ್ತೇ ಒಂದು ಬೊಂಬೆಯಾಟ, ಆ ಭಗವಂತ ಇದರ ಸೂತ್ರಧಾರಿ, ನಾವೆಲ್ಲ ಇದರ ಒಂದು ಪಾತ್ರಧಾರಿಗಳು. ಆ ಭಗವಂತ ಆಡಿಸಿದ ಹಾಗೆ ಆಡುವ ಬೊಂಬೆಗಳು ನಾವು. ಈ ಕಾರ್ಯಕ್ರಮದ ಯಶಸ್ಸು ಸಿಗಲಿ, ನಮ್ಮೆಲ್ಲರ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತೇಳಿ ಆ ಭಗವಂತನಲ್ಲಿ ಮೊರೆ ಹೋಗುವ ಪ್ರಾರ್ಥನೆ ಗೀತೆಯನ್ನ ಹಾಡುವವರು ಕುಮಾರಿ ಸಾಕ್ಷಿ. ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ಮುದಾಖರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಬದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ ಅನಾಯಕೈಕನಾಯಕಂ ವಿನಾಶಿತೆ ಬದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ. ಆ ಭಗವಂತ ನಮ್ಗೆಲ್ರಿಗೂ ಕೂಡ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸೋಣ. ನಮ್ಮ ಭವ್ಯ ಪರಂಪರೆಯಲ್ಲಿ ಅತಿಥಿಗಳನ್ನ ಸತ್ಕರಿಸುವುದು ನಮ್ಮ ಧರ್ಮ. ಅತಿಥಿ ದೇವೋಭವ ಅಂತೇಳಿ ನಾವು ಹೇಳ್ತೇವೆ. ಹಾಗೆ ಬಂದಂತಹ ಅತಿಥಿಗಳನ್ನ ಪೂಜ್ಯ ಭಾವನೆಯಲ್ಲಿ ಅವರನ್ನ ಸತ್ಕರಿಸುವುದು, ಸ್ವಾಗತಿಸುವುದು ನಮ್ಮ ಕರ್ತವ್ಯವಾದುದರಿಂದ ಅವರನ್ನ ನಾನೇ ಚಿಕ್ಕದಾಗಿ ಅವರ ಒಂದು ಕಿರು ಪರಿಚಯದೊಂದಿಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಇಂದು ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಯುತ ಮಂಜುನಾಥ್ ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಲಪಾಡಿ ಇದರ ಮುಖ್ಯ ಮಂಡಲ ಕಾರ್ಯವಾಹಕರಾಗಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಆಗಲೇ ಹೇಳಿದ ಹಾಗೆ ಇವತ್ತು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ, ಯುವ ದಿನಾಚರಣೆ, ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ನಾವೆಲ್ಲ ಇಡೀ ನಮ್ಮ ದೇಶದಲ್ಲೆಲ್ಲೆಡೆ ನಾವು ಸಂತೋಷದಿಂದ ನಾವು ಆಚರಿಸ್ತೇವೆ. ಹಾಗೆ ನಮ್ಮ ವೇದಿಕೆಯಲ್ಲಿ ಒಬ್ಬರು ಸನ್ಯಾಸಿಯವರು ಇದ್ರೆ ಕೂಡ ನಮಗೊಂದು ಅದೊಂದು ಆ ವೇದಿಕೆಗೆ ಒಂದು ರಂಗು ಕೊಟ್ಟಂತೆ. ಹಾಗೆ ನಮ್ಮ ಈ ಇಂದಿನ ವೇದಿಕೆಯಲ್ಲಿ ಕರುಣಾಮಯಿ ನಿಯಾಮಿ ಇವರು ಮೂಲತಃ ರಷ್ಯಾದವರು. ಇಲ್ಲಿ ನಮ್ಮ ಇಸ್ಕಾನ್ ಟೆಂಪಲ್
ಟೆಂಪಲ್ ಅಲ್ಲಿ ಇವರು ಧರ್ಮ ಪ್ರಚಾರಕರಾಗಿದ್ದಾರೆ. ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ. ಹಾಗೆ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಯುವಜನ ಕಾರ್ಯ ಹಾಗೂ ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ ಮಂಗಳೂರು, ಇದರ ಆಡಳಿತಾಧಿಕಾರಿ ಶ್ರೀಯುತ ಜಗದೀಶ್ ಕೆ ಇವತ್ತು ವೇದಿಕೆಯಲ್ಲಿರುವವರು. ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಓಜಾಸ್ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಮಂಗಳಾ NK, ಇವರು ಆಪ್ತ ಸಲಹಾಗಾರ್ತಿ ಅಂತ ಹೇಳಿದ್ರೆ ಕೌನ್ಸಿಲರ್, ಅವರು ಮೆಡಿಕಲ್ ಕೌನ್ಸಿಲರ್. ಹಲವಾರು ನಮ್ಮ ಸಮಾಜಮುಖಿ ಕಾರ್ಯಗಳಲ್ಲಿ ಕೌನ್ಸಿಲರ್ ಆಗಿ ಅನೇಕ ನೊಂದ ಮನಗಳಿಗೆ ಔಷಧಿಯನ್ನು ಕೊಡುವಂತಹ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಅಧ್ಯಕ್ಷರಿದ್ರೆ ಅದಕ್ಕೊಂದು ಮೆರುಗು ಬೇರೆ. ಹಾಗೆ ನಮ್ಮ ಈ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಯುತ ಸಂದೀಪ್ ಕುಮಾರ್, ನಮ್ಮ ಕೇಸರಿ ಮಿತ್ರ ಮಂಡಳಿಯ ಅಧ್ಯಕ್ಷರು, ಇವರು ವಹಿಸಿರುತ್ತಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕೇಸರಿ ಮಿತ್ರ ಮಂಡಳಿಯ ಸ್ಥಾಪಕ ಅಧ್ಯಕ್ಷರು ಶ್ರೀಯುತ ನಾರಾಯಣ್ ಕುಂಪಳೆಯವರು, ಇವರು ನಮ್ಮ ಗಣೇಶೋತ್ಸವ ಸಮಿತಿ ಬೀದಿ ಇದರ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಹಾಗೆ ಹಲವಾರು ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇವರು ಕೂಡ ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರೆ ನೀವೆಲ್ಲ ಇದಕ್ಕೆ ಸಾಕ್ಷಿ. ಹಾಗೆ ಈ ಕಾರ್ಯಕ್ರಮ ಚಂದ ಕಾಣಿಸಿಕೊಡ್ಲಿಕ್ಕೆ ಸಾಕ್ಷಿಯಾಗಿರುವ ತಮ್ಗೆಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ನಮನಗಳನ್ನ ಸಲ್ಲಿಸುತ್ತಾ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ದೃಶ್ಯ ಮಾಧ್ಯಮ, ಪ್ರಸಾರ ಮಾಧ್ಯಮ ಹೊಸಕೂರಲ್ಲಿಂದ ಬಂದಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಬಹುಮುಖ್ಯ ಘಟ್ಟ ಅಂತ ಹೇಳಿದ್ರೆ ದೀಪ ಪ್ರಜ್ವಲನೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ದೀಪಕ್ಕೆ ಅದರದೇ ಆದಂತಹ ಮಹತ್ವ ಇದೆ. ನಿರಾಕಾರ ಭಗವಂತ ಆ ದೀಪ ಸ್ವರೂಪದಲ್ಲಿ ನಮಗೆ ದರ್ಶನ ಕೊಡುವಂತಹ ಈ ಸುಸಂದರ್ಭದಲ್ಲಿ ನಾವು ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದೇವೆ. ಈ ಉದ್ಘಾಟನಾ ಕಾರ್ಯಕ್ರಮವನ್ನ ನಮ್ಮ ಕರುಣಾಮಯಿ ಸ್ವಾಮೀಜಿಯವರು ಇದನ್ನ ಅವರ ದಿವ್ಯ ಹಸ್ತೆಯಿಂದ ಉದ್ಘಾಟಿಸಬೇಕಾಗಿ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸಮ್ಮೇಳನದಲ್ಲಿ ಸೇರಿದಂತಹ 7,000 ಮಂದಿಯನ್ನು ಉದ್ದೇಶಿಸಿ ಅಮೆರಿಕದ ನನ್ನ ಸಹೋದರಿಯರೇ ಅಂತ ಹೇಳಿ ಅವರು ಉದ್ಘೋಷಿಸಿದಾಗ ಅವರ ಧ್ವನಿಯಲ್ಲಿನ ಮಾಧವತೆ, ಆ ಗಂಭೀರತೆ ಆ ಜನತೆಯನ್ನು ಆಕರ್ಷಿಸಿತು. 2 ನಿಮಿಷಗಳ ಕಾಲ ಪ್ರಚಂಡ ಕರತಾಡದ ಮೂಲಕ ಅವರನ್ನು ಅಭಿವಂದಿಸಿದರು. ಇದು ನಾವು ಕೇಳಿ ಬಂದಿರುವಂಥ ಅಥವಾ ನಾವು ವಿವಿಧ ಮಾಧ್ಯಮಗಳ ಮೂಲಕ ತಿಳಿದುಕೊಂಡಿರುವಂಥ ವಿಷಯ. ಸ್ವಾಮಿ ವಿವೇಕಾನಂದರು 1863ರಲ್ಲಿ ಕಲ್ಕತ್ತಾದಲ್ಲಿ ಜನಿಸಿದರು. ಅವರ ತಂದೆ ವಿಶ್ವನಾಥ ದತ್ತ ಪ್ರಸಿದ್ಧ ವಕೀಲರು, ತಾಯಿ ಭುವನೇಶ್ವರಿ ದೇವಿ. ಇವರ ಕುಟುಂಬದ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಅವರ ಅಜ್ಜ ದುರ್ಗಾಚರಣ ದತ್ತ, ಅದೇ ರೀತಿ ಅವರ ಮುತ್ತಜ್ಜ ಮನೋಹರ ದತ್ತ, ರಾಮಮನೋಹರ ದತ್ತ, ಇವರೆಲ್ಲರೂ ವಕೀಲ ವೃತ್ತಿಯನ್ನು ಮಾಡ್ತಾ ಬಂದವರು. ಅದರೊಂದಿಗೆ
ಅವರ ಜೀವನದಲ್ಲಿ ಆಧ್ಯಾತ್ಮಿಕ ಹಿನ್ನೆಲೆ ಕೂಡ ಇದೆ. ಇವರ ಮುತ್ತಜ್ಜ ವಕೀಲ ವೃತ್ತಿಗೆ ಮಾಡ್ತಿದ್ರು. ಬಹಳ ಜನಮನ್ನಣೆ ಗಳಿಸಿಕೊಂಡಂಥ ವಕೀಲರಾಗಿತ್ತು. ಅವರಿಗಿದ್ದಂಥ ಇಬ್ಬರು ಮಕ್ಕಳು, ದುರ್ಗಾಚರಣ ದತ್ತ ಮತ್ತು ಕಾಳಿಚರಣ ದತ್ತ. ದುರ್ಗಾಚರಣ ದತ್ತರು ಕೂಡ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ರು. ಆದರೆ ತನ್ನ 25ನೇ ವಯಸ್ಸಿನಲ್ಲಿ ಆ ವಕೀಲ ವೃತ್ತಿಯನ್ನು ತೊರೆದು ಸನ್ಯಾಸವನ್ನು ಸ್ವೀಕರಿಸಿದರು. ಇದ್ದಂಥ ಮಗು ಹೆಂಡತಿಯನ್ನು ಬಿಟ್ಟು ಒಂದು ದಿನ ಅವರು ಅಂತರ್ಧಾನರಾದರು. ಮುಂದೆ ತಿಳಿದು ಬಂತು ಅವರು ಕಾಶಿಯಲ್ಲಿ ಸನ್ಯಾಸಿಯಾಗಿ ತಿರುಗಾಡ್ತಾ ಇದ್ದಾರೆ ಅಂತ. ಹೀಗೆ ಒಂದು ಬದಿಯಲ್ಲಿ ವಕೀಲ ವೃತ್ತಿಯ, ಮತ್ತೊಂದು ರೀತಿಯಲ್ಲಿ ಸನ್ಯಾಸದ ಎರಡು ಪ್ರಭಾವ ಅವರ ಕುಟುಂಬದ ಪ್ರಭಾವ ಅವರ ಮೇಲೆ ಇತ್ತು. ಇದರಿಂದಾಗಿ ಅವರಿಗೆ ಸನ್ಯಾಸದ ಬಗ್ಗೆ ಒಲವು, ಅದೇ ರೀತಿ ಆ ವಕೀಲ ವೃತ್ತಿಯ ಅವರ ಹಿನ್ನೆಲೆಯಿಂದಾಗಿ ಆ ವಾಗ್ಝರಿ ಏನಿದೆ ಅದರ ಮೂಲಕ ಅವರು ಸನಾತನ ಹಿಂದೂ ಧರ್ಮದ ವೈಶಿಷ್ಟ್ಯತೆಯನ್ನು ಪ್ರಪಂಚದಲ್ಲಿ ಪ್ರಸ್ತುತಪಡಿಸಿದರು. ಇಷ್ಟು ಮಾತ್ರ ಅಲ್ಲದೆ ಅವರ ತಾಯಿ ಭುವನೇಶ್ವರಿ ದೇವಿ ಸದ್ಗೃಹಿಣಿಯಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರಿರ್ಬೋದು ಅಥವಾ ಸ್ವಾಮಿ ವಿವೇಕಾನಂದರಿರ್ಬೋದು, ಅವರ ಜೀವನವನ್ನು ರೂಪಿಸಿದಂಥವರು ಅವರ ತಾಯಿ. ಪುರಾಣದ ಕಥೆಗಳಿರ್ಬೋದು, ಆ ರಾಮಾಯಣ ಮಹಾಭಾರತದಂಥ ಗ್ರಂಥಗಳಿರ್ಬೋದು, ಅವುಗಳಲ್ಲಿ ಬರುವಂಥ ವಿವಿಧ ಕಥೆಗಳು, ಅದರಿಂದ ಪ್ರೇರಣಾದಾಯ ಅಂತ ಅಂಶಗಳನ್ನು ಬಾಲ್ಯದಿಂದಲೇ ಮಕ್ಕಳ ಮನಸ್ಸಿನಲ್ಲಿ ತುಂಬುತ್ತಾ ಬಂದು, ಒಮ್ಮೆ ಯಾರೋ ಸ್ವಾಮಿ ವಿವೇಕಾನಂದರಲ್ಲಿ ಕೇಳಿದರು, ನೀವು ಇಷ್ಟು ಚೆನ್ನಾಗಿ ಕಥೆಯನ್ನು ಹೇಳಬಾರ್ದು, ನೀವು ಒಳ್ಳೆಯ ಕಥೆಗಾರರು ಅಂತ. ಆಗ ಅವರು ಅದನ್ನು ಯಾವ ರೀತಿ ಉಲ್ಲೇಖಿಸಿದರು ಅಂತ ಹೇಳಿದರು, ಇದು ನನಗೆ ತಾಯಿಯಿಂದ ಬಂದಂತಹ ಬಳುವಳಿ, ತಾಯಿ ಕೊಟ್ಟಂತಹ ಆ ಕತೆ ಹೇಳಿದಂಥ ರೀತಿ, ಅದರಿಂದಾಗಿ ನಾನು ಇವತ್ತು ಇಷ್ಟು ಚೆನ್ನಾಗಿ ನಿಮ್ಮ ಅಂದರೆ ಕತೆ ಹೇಳಬಲ್ಲೆ. ಈ ರೀತಿಯಾಗಿ ತಾಯಿ ಅವರನ್ನು ಬೆಳೆಸಿದ ರೀತಿ ಅವರು ಸಮಾಜಕ್ಕೆ ಒಂದು ಪ್ರೇರಣಾದಾಯಿಯಾಗುವಂತಾಯಿತು. ಮುಂದೆ ಇವರ ಜೀವನದಲ್ಲಿ ಇವರ ಕುಟುಂಬ ಸಾಕಷ್ಟು ಸ್ಥಿತಿವಂತವಾಗಿತ್ತು. ಮನೆಯಲ್ಲಿ ಸಾಕಷ್ಟು ಜನ ಬಂಧುಗಳು, ಮಿತ್ರರು, ಆಪ್ತೇಷ್ಟರಿದ್ದರು. ಭಾಳ ದೊಡ್ಡ ಸಂಸಾರವಾಗಿತ್ತು. ಯಾಕೆಂದರೆ ತಂದೆ ವಿಶ್ವನಾಥ ವಕೀಲರು, ವಕೀಲಿ ವೃತ್ತಿಯಲ್ಲಿ ಬಹಳ ಪ್ರತಿಷ್ಠಿತ ವಕೀಲರಾಗಿದ್ದರು. ಒಳ್ಳೆಯ ಆದಾಯವಿತ್ತು. ಅದೇ ರೀತಿ ಅವರು ಅನುಕಂಪ ಅಥವಾ ಧಾರ್ಮಿಕರಾಗಿದ್ದರು. ತಮ್ಮ ಮನೆಗೆ ಬಂದಂಥ ಅಥವಾ ಯಾರೇ ಬಂದು ತಮ್ಮಲ್ಲಿ ಸಹಾಯ ಕೇಳಿದಾಗ ಆ ಸಹಾಯವನ್ನು ಮಾಡುವಂಥ ವ್ಯಕ್ತಿಯಾಗಿತ್ತು. ಯಾರನ್ನು ದೂರ ಇಡ್ತಾರೆ. ಹಾಗಾಗಿ ಮನೆಯಲ್ಲಿ ಯಾವಾಗಲೂ ದೊಡ್ಡ ಸಂಖ್ಯೆಯ ಬಂಧು ಮಿತ್ರರು ಮನೆಯಲ್ಲಿ ಆಶ್ರಯ ಹೊಂದಿದ್ರು. ಆದರೆ ಈ ಕಾಲ ಬದಲಾಗ್ತಾ ಹೋಗ್ತದೆ. ನರೇಂದ್ರರು ಅಥವಾ ಸ್ವಾಮಿ ವಿವೇಕಾನಂದರ ಪೂರ್ವಸ್ಥರು ಅವರು BA ವ್ಯಾಸಂಗ ಮಾಡ್ತಿದ್ದಾಗ ಒಂದು ದಿನ ತಂದೆ ಕಾಲವಾದ ಸುದ್ದಿ ಬಂತು. ಅವರು ಹೃದಯಾಘಾತದ ವಿಧಿವಶರಾದ ನಂತರ ಒಟ್ಟು ಅವರ ಜೀವನದ ಗತಿಯ ಬದಲಾವಣೆ, ಅದುವರೆಗಿದ್ದಂತಹ ಶ್ರೀಮಂತಿಕೆ ಅಥವಾ ಯಾವುದಕ್ಕೆ ತೊಂದರೆ ಇಲ್ಲದಂಥ ಪರಿಸ್ಥಿತಿ ಒಮ್ಮಿಂದೊಮ್ಮೆಗೆ ಅವರನ್ನು ನಡು ಬೀದಿಯಲ್ಲಿ ತಂದು ನಿಲ್ಲಿಸಿದಂತಾಯಿತು. ಯಾರು ಇವರಿಂದ ಉಪಕೃತರಾಗಿದ್ದರೂ ಅವರೇ ತಿರುಗಿ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಮುಂದಕ್ಕೆ ಈ ಎಲ್ಲ ಕಷ್ಟಗಳ ನಡುವೆ ಕೂಡ ಅವರ ತುಡಿತ ಇದ್ದಂಥದ್ದು ಆಧ್ಯಾತ್ಮದ ಕಡೆ. ಬಹಳ ಸಣ್ಣದರಿಂದಲೇ ಅವರು ಆಧ್ಯಾತ್ಮಕ್ಕೆ ಬಹಳ ಹತ್ತಿರದಿಂದ ಇದ್ದಂಥ ಧ್ಯಾನ ಮಾಡುವಂಥದ್ದು ಅಥವಾ ತಾಯಿ ಕಲಿಸಿಕೊಟ್ಟಂತಹ ಸದ್ವಿಚಾರಗಳೇನಿದೆ ಇದನ್ನೆಲ್ಲ ಅಳವಡಿಸಿಕೊಳ್ತಾ ಮುನ್ನಡೆಸ್ತಾ ಬಂದವರು.
ಈ ರೀತಿಯಾಗಿ ಬೆಳೆದಂಥ ವ್ಯಕ್ತಿ ಮುಂದೆ ಬರುವಂಥದ್ದು ರಾಮಕೃಷ್ಣ ಪರಮಹಂಸರ ಸಂಪರ್ಕಕ್ಕೆ. ರಾಮಕೃಷ್ಣ ಪರಮಹಂಸರ ಸಂಪರ್ಕಕ್ಕೆ ಬಂದಾಗ ನರೇಂದ್ರ ನಿಮ್ಮ ಹಾಗೆ ಸಾಮಾನ್ಯ ವ್ಯಕ್ತಿಯಾಗಿರಲಿ, ಒಂದು ರೀತಿ ಉದ್ದಟತನದ ವ್ಯಕ್ತಿಯಾಗಿತ್ತು, ಪ್ರತಿಯೊಂದನ್ನು ಪ್ರಶ್ನೆ ಮಾಡುವಂಥ ವ್ಯಕ್ತಿಯಾಗಿತ್ತು. ಯಾವುದೇ ಇರಲಿ ಅದನ್ನು ಪರೀಕ್ಷೆ ಮಾಡದೆ ಅದನ್ನು ಒಪ್ಪಿಕೊಳ್ಳುವಂಥ ವ್ಯಕ್ತಿಯಾಗಿರಲಿಲ್ಲ. ಆಧ್ಯಾತ್ಮದ ಬಗ್ಗೆ ಒಲವಿದ್ದಾಗಲೂ ದೇವರ ಆಧ್ಯಾತ್ಮದ ಸಾಧನೆಯ ದಿಕ್ಕಿನಲ್ಲಿ ಇದ್ದರೂ ಕೂಡ ಅವರಲ್ಲಿ ಹೇಳ್ತಿದ್ದ ಪ್ರಶ್ನೆ, ದೇವರಿದ್ದಾನೆ, ದೇವರನ್ನು ನೋಡಿದ್ದೀರಾ ನೀವೊಂದು ಪ್ರಶ್ನೆ. ಅನೇಕ ಪಂಡಿತರನ್ನು ಧರ್ಮಾತ್ಮ ಇವರ ಧಾರ್ಮಿಕ ಮುಖಂಡರುಗಳನ್ನು ಈ ಪ್ರಶ್ನೆ ಕೇಳಿದಾಗ ಯಾರಲ್ಲೂ ಸಮರ್ಪಕವಾದ ಒಂದು ಉತ್ತರ ಸಿಗಲಿಲ್ಲ. ಆದರೆ ಯಾವಾಗ ರಾಮಕೃಷ್ಣ ಪರಮಹಂಸರ ಸಂಪರ್ಕಕ್ಕೆ ಬಂದರು, ಅವರಲ್ಲಿ ಈ ಪ್ರಶ್ನೆ ಕೇಳಿದಾಗ ಅವರು ದೇವರನ್ನು ನಾನು ನೋಡಿದ್ದೇನೆ ಅಂತ ಹೇಳಿ, ನೋಡಿದ್ದೇನೆ ಅಂತಂದಾದರೆ ನನಗೆ ತೋರಿಸಿ ಅಂತ, ಅದನ್ನು ನಾನು ನೋಡ್ತಾ ಇದ್ದೇನೆ, ನೀನು ಕೂಡ ನೋಡ್ಬೋದು ಅಂತ ಹೇಳಿ ಇದು ಅವರಲ್ಲಿ ಜಿಜ್ಞಾಸೆಯನ್ನು ಹುಟ್ಟಿಸಿತು. ಹಾಗಂತ ಹೇಳಿ ಅವರು ರಾಮಕೃಷ್ಣ ಪರಮಹಂಸರನ್ನು ಒಂದು ಪೆಟ್ಟಿಗೆ ನಂಬುವಂಥ ಅಥವಾ ಒಂದೇ ಪೆಟ್ಟಿಗೆ ಅವರನ್ನು ಅನುಯಾಯಿಸ ಆಗಲಿಲ್ಲ. ಮುಂದಕ್ಕೆ 2-3 ಸಂಪರ್ಕದ ನಂತರ ಅವರ ಆತ್ಮೀಯತೆಯಾಗಿರ್ಬೋದು, ಅವರ ಒಡನಾಟದಿಂದಾಗಿರುವಂಥ ಆ ಶಕ್ತಿಯ ಸಂಚಲನ ಇರ್ಬೋದು, ಅವರನ್ನು ರಾಮಕೃಷ್ಣ ಪರಮಹಂಸರ ಶಿಷ್ಯರನ್ನಾಗಿ ಮಾಡಿ ಮನೆಯ ಸಮಸ್ಯೆ ಏನಿದೆ, ಮನೆಯಲ್ಲಿದ್ದಂಥ ಕಷ್ಟದ ಪರಿಸ್ಥಿತಿ, ಮನೆಯಲ್ಲಿ ಇರುವಂಥ 8 ಮಂದಿಯನ್ನು ಸಾಕುವಂಥ ಹೊಣೆ, ಎಲ್ಲ ಕಷ್ಟಗಳ ನಡುವೆ ರಾಮಕೃಷ್ಣ ಪರಮಹಂಸರ ಸಂಪರ್ಕ, ಈ ಆಧ್ಯಾತ್ಮ ಮತ್ತು ಲೌಕಿಕ ಜೀವನದ ನಡುವೆ ತುಯ್ದಾಟ ಇದ್ದಾಗಲೂ ಅವರು ರಾಮಕೃಷ್ಣ ಪರಮಹಂಸರಲ್ಲಿ ಈ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಈ ಕಷ್ಟ ಜಂಜಾಟಗಳಿಂದ ನನಗೆ ಮುಕ್ತಿ ಕೊಡಿ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೀನು ಕಾಳಿಕಾ ಮಾತೆಯಲ್ಲಿ ಹೋಗಿ ಈ ಪ್ರಶ್ನೆ ಕೇಳು. ಕಾಳಿಕಾ ಮಾತೆ ಎಲ್ಲವನ್ನು ಕೊಂಡಿರ್ತಾಳೆ, ಅವಳ ಬಳಿ ಈ ಬೇಡಿಕೆ ನೀಡು, ನಾನು ಆ ಬೇಡಿಕೆ ನೀಡಲಿಕ್ಕಾಗುವುದಿಲ್ಲ. ಹಾಗೆ ಕಾಳಿಕಾ ಮಾತೆಯಲ್ಲಿ ಹೋಗಿ ಅಪೇಕ್ಷೆ ಇಡಲಿಕ್ಕಂತ ಹೋದವರು ಕಾಳಿಕಾ ಮಾತೆಯಲ್ಲಿ ಕೇಳುವಂಥದ್ದು ನನಗೆ ಭಕ್ತಿಯನ್ನು, ವೈರಾಗ್ಯವನ್ನು ಕೊಡುವಂತ. ಒಂದು ಬಾರಿ ಹೋಗ್ತಾರೆ, ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಬರ್ತಾರೆ. ರಾಮಕೃಷ್ಣ ಪರಮಹಂಸರಲ್ಲಿ ಹೇಳ್ತಾರೆ, ನಾನು ಹೋಗಿ ಹೀಗೆ ಮಾತನಾಡಿ ಬಂದೆ, ಹೀಗೆ ಹೇಳಿ ಬಂದೆ, ನನಗೆ ಹೇಗೆ ನೀವೇ ಅದಕ್ಕೆ ದಾರಿ ತೋರಿಸಬೇಕು ಅಂತ. ಇಲ್ಲ, ನೀವು ಇನ್ನೊಮ್ಮೆ ಕೇಳು ಅಂತ. ಇದೇ ರೀತಿ 3 ಬಾರಿ ಕೇಳ್ತಾರೆ. 3 ಬಾರಿ ಕೇಳಿದ ನಂತರ ವಿವೇಕಾನಂದರಿಗೆ ಇದರ ಬಗ್ಗೆ ಜ್ಞಾನೋದಯ ಆಗ್ತದೆ. ಆನಂತರ ಅವರು ಆ ಬಗ್ಗೆ ಪ್ರಶ್ನೆ ಕೇಳುವುದೇ. ಕಾಲ ನಂತರ ರಾಮಕೃಷ್ಣ ಪರಮಹಂಸರ ದೇಹಾಂತವಾಗ್ತದೆ. ಈ ಆಶ್ರಮದಲ್ಲಿದ್ದಂಥ ರಾಮಕೃಷ್ಣ ಪರಮಹಂಸರ ಶಿಷ್ಯರು ಯಾರಿದ್ದಾರೆ, ಗುರುಭಾಯಿಗಳು ಅಂತ, ಅವರಿಗೆಲ್ಲರಿಗೂ ಇವರು ಮಾರ್ಗದರ್ಶಕರಾಗ್ತಾರೆ, ನಾಯಕರಾಗ್ತಾರೆ. ಅವರನ್ನು ನಾವು ರಾಮಕೃಷ್ಣ ಪರಮಹಂಸರ ಯಾವ ಜೀವನಾದರ್ಶಗಳಿದೆ, ಆ ಮೌಲ್ಯಗಳಿದೆ, ಅದನ್ನು ನಾವು ಪ್ರಚಾರಪಡಿಸಬೇಕು ಅಂತ ಆ ರೀತಿಯಲ್ಲಿ ಪ್ರೇರೇಪಣೆ ಕೊಡ್ತಾರೆ. ಯಾಕಂತೇಳಿದರೆ ಸನ್ಯಾಸ ಅಥವಾ ಆಧ್ಯಾತ್ಮಿಕದತ್ತ ಒಲವು ಯಾವ ರೀತಿ ಇತ್ತಂತ ಹೇಳಿದರೆ, ಆಗ ನನ್ನ ವೈಯಕ್ತಿಕವಾದಂಥ ಮೋಕ್ಷ, ನಾನು ಮೋಕ್ಷವನ್ನು ಹೊಂದಬೇಕು, ಅದಕ್ಕಾಗಿ ನಾನು ದೇವರ ತಪಸ್ಸು ಮಾಡಬೇಕು, ಒಂದು ನಿರ್ಜನವಾದಂಥ ಪ್ರದೇಶದಲ್ಲಿ ದೇವರ ಬಗ್ಗೆ ಪ್ರಾರ್ಥನೆ ತಪಸ್ಸು ಮಾಡಬೇಕು ಅಂತ ಆ ರೀತಿಯ ಯೋಚನೆ ಇದೆ. ಅದನ್ನು ಈ ರೀತಿಯ ಮನೋಭಾವ ಈ ಶಿಷ್ಯರು ಯಾರಿದ್ದಾರೆ ಅವರೆಲ್ಲರಲ್ಲಿ. ಆದರೆ ಸ್ವಾಮಿ ವಿವೇಕಾನಂದರು ಈ ಚಿಂತನೆಯನ್ನು ದೂರಾಟಿಬಿಟ್ಟು, ಮೋಕ್ಷ ಸಾಧನೆ ಏನಿರುತ್ತೆ ಅದು ನಮ್ಮ ವೈಯಕ್ತಿಕ ಮೋಕ್ಷ ಸಾಧನೆ ಮಾತ್ರ ಅಲ್ಲ, ಒಟ್ಟು ಸಮಾಜದ ಮೋಕ್ಷ ಸಾಧನೆ ಆಗಬೇಕು. ಯಾಕಂತೇಳಿದರೆ ಎಲ್ಲ ಸಮಾಜದಲ್ಲಿರುವಂಥ ಎಲ್ಲರನ್ನು ಬಿಟ್ಟು ನಾನೊಬ್ಬನೇ ಹೋಗಿ ಮೋಕ್ಷಕ್ಕೆ ಹೋಗಿದ್ರೆ ಅದರಲ್ಲಿ ಏನು ಪ್ರಯೋಜನ ಇದೆ? ಹಾಗಾಗಿ
ನಮ್ಮ ಮೋಕ್ಷ ಸಾಧನೆಗೆ ಏನಿದೆ ಅದನ್ನು ಒಟ್ಟು ಎಲ್ಲರಿಗೂ ಅದನ್ನು ಕೊಡಬೇಕು. ನಾವು ಅವರಿಗೆ ಮಾರ್ಗದರ್ಶನ ಕೊಡಬೇಕು. ಈ ಜೀವನ ನಶ್ವರವಾದಂಥದ್ದು. ಆದರೆ ಆ ನಶ್ವರವಾದಂಥ ಜೀವನವನ್ನು ಇಟ್ಕೊಂಡು ನಾವು ಸನ್ಯಾಸ ಜೀವನ ಅಂತ ಹೇಳಿದರೆ ಮೃತ್ಯು ಮಾರ್ಗದತ್ತ ಹೊರಟವರು, ನಾವು ಮೃತ್ಯುಮುಖರಾದವರು. ಮೃತ್ಯು ಅಂದರೆ ನಾವು ಸಾಯಲಿಕ್ಕೆ ಹೊರಟವರು ಅಂತಲ್ಲ. ಆದರೆ ನಮ್ಮ ಜೀವನ ಇರುವವರೆಗೆ ನಾವು ಸಮಾಜದ ಕೆಲಸ ಮಾಡಬೇಕಾದಂಥ ನಮ್ಮ ಕರ್ತವ್ಯ. ಭಾರತದ ಪ್ರಾಚೀನತೆ ಏನಿದೆ, ಋಷಿ ಸಂಸ್ಕೃತಿ ಏನಿದೆ, ಎಲ್ಲ ಮಾಡಿರುವಂಥದ್ದು ಏನು ಅಂತ ಹೇಳಿದರೆ ಒಟ್ಟು ಸಮಾಜದ ಒಳಿತಿಗಾಗಿ, ವಿಶ್ವದ ಒಳಿತಿಗಾಗಿ ತಮ್ಮ ಜೀವನವನ್ನು ದಾರಿ ಎಳೆದಿದ್ದಾರೆ. ಹಾಗಾಗಿ ರಾಮಕೃಷ್ಣ ಪರಮಹಂಸರ ಆರಾಧನೆ ಇರ್ಬೋದು, ಆರಾಧನೆ ಜೊತೆಗೆ ಸಮಾಜದ ಓರೆಕೋರೆ ಅಂಕುಡೊಂಕುಗಳೇನಿದೆ ಅದನ್ನು ಕೂಡ ನಾವು ತಿದ್ದುಕೊಳ್ಬೇಕು. ನಮ್ಮಿಂದ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುಕೊಳ್ಳಲಿಕ್ಕೆ ಪೂರ್ಣವಾಗಿ ಸಾಧ್ಯವಿಲ್ಲದೆ ಹೋದರೂ ಕೂಡ ಅದನ್ನು ಒಂದು ಹಂತದವರೆಗೆ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ. ಈ ರೀತಿಯಾಗಿ ವಿಶ್ವಗುರುವಾಗುವಂಥ ಭಾರತದ ನಿರ್ಮಾಣ ನಮ್ಮಿಂದ ಆಗಬೇಕು. ಆ ಸಂದರ್ಭದಲ್ಲಿ ಇರುವಂಥ ಭಾರತದ ಪರಿಸ್ಥಿತಿ ಕೂಡ ಹಾಗಿದೆ. ಬ್ರಿಟಿಷರ ದಾಸ್ಯದಲ್ಲಿತ್ತು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕಳೆದು ಇನ್ನಷ್ಟು ಬ್ರಿಟಿಷರ ದಬ್ಬಾಳಿಕೆಯಲ್ಲಿ ಭಾರತ ನಲುಗುತ್ತಿತ್ತು. ಒಂದೆಡೆ ಬ್ರಿಟಿಷರ ಪ್ರಭಾವದಿಂದಾಗಿ, ಮಿಷನರಿಗಳ ಪ್ರಭಾವದಿಂದಾಗಿ ನಮ್ಮ ಬಗ್ಗೆ ನಾವು ಅವಮಾನ ಪಟ್ಟಿಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಭಾರತ ಎನ್ನುವುದು ಹವಾಡಿಗರ ದೇಶ, ಭಿಕ್ಷುಕರ ದೇಶ, ಈ ರೀತಿಯಾಗಿ ಒಂದು ಪ್ರದರ್ಶಿತವಾಗ್ತಿತ್ತು. ಬ್ರಿಟಿಷರು ಯಾವ ರೀತಿ ಅದನ್ನು ಪ್ರದರ್ಶನ ಮಾಡ್ತಿದ್ರು ಅಂತ ಹೇಳಿದರೆ, ಭಾರತ ಒಂದು ಅತ್ಯಂತ ಕನಿಷ್ಠವಾದಂಥ ದೇಶ. ನಾವು ಆಳ್ವಿಕೆ ಮಾಡುತ್ತಿರುವಂಥದ್ದು ಭಾರತದ ಉದ್ಧಾರಕ್ಕಾಗಿ ನಾವು ಅಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅವರೆಲ್ಲರನ್ನು ಉದ್ಧಾರ ಮಾಡುವುದಕ್ಕಾಗಿ ಇಂಗ್ಲೆಂಡಲ್ಲಿ ರಾಜ್ಯಭಾರ ಮಾಡ್ತಾ ಇದೆ ಅಂತ ಅನ್ನುವಂತಹ ಇದನ್ನು ವಿಶ್ವ ಮಟ್ಟದಲ್ಲಿ ಅದನ್ನು ಪ್ರಚಾರ ಮಾಡುವಂತೆ ಮಾಡ್ತಿದ್ದೆ. ನಿಜವಾಗಿ ನೋಡಲಿಕ್ಕೆ ಹೋದರೆ ಅಲ್ಲಿ ಇಂಗ್ಲೆಂಡ್ ಅಥವಾ ಇಂಗ್ಲಿಷರು ನಮ್ಮನ್ನು ದೋಚ್ತಾ ಇದ್ದರು, ಎಲ್ಲ ರೀತಿಯಲ್ಲಿ ದೋಚ್ತಾ ಇದ್ದರು. ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಎಲ್ಲ ರೀತಿಯಲ್ಲೂ ನಮ್ಮನ್ನು ದೋಚುವಂಥ ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ಎಲ್ಲ ದೇಶವಾಸಿಗಳಲ್ಲಿ ಆ ಆತ್ಮಸ್ಥೈರ್ಯವನ್ನು ತುಂಬಬೇಕು, ನಮ್ಮ ಸನಾತನ ಸಂಸ್ಕೃತಿಯ ಹಿರಿಮೆಯನ್ನು ಎತ್ತಿ ಹಿಡಿಬೇಕು ಎನ್ನುವ ಸಂಕಲ್ಪದಿಂದ ಸ್ವಾಮಿ ವಿವೇಕಾನಂದರು 2 ಬಾರಿ ಭಾರತದಾದ್ಯಂತ ಪ್ರವಾಸ ಮಾಡಿದರು. ಒಟ್ಟು ಆ ಪ್ರವಾಸದಿಂದ ಅವರಿಗೆ ಬೇರೆ ಬೇರೆ ರೀತಿಯ ಅನುಭವಗಳು, ಈ ಅನುಭವಗಳ ಕ್ರೋಢೀಕರಣ ಅವರನ್ನು ಒಂದಷ್ಟು ಚಿಂತನೆಗೆ ಹಚ್ಚಿದೆ. ವಿದೇಶದಲ್ಲಿದ್ದಂತಹ ಸಂಸ್ಕೃತಿ, ಅಲ್ಲಿರುವಂತಹ ಸಾಂಸ್ಥಿಕ ವ್ಯವಸ್ಥೆ ಅವರನ್ನು ಬಹಳವಾಗಿ ಕಡೆ. ನಮ್ಮಲ್ಲಿ ಯಾವ ರೀತಿ ವ್ಯವಸ್ಥೆ ಇತ್ತು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಒಂದು ಸಮಾಜದ ಬದಲಾವಣೆಗೆ ಶ್ರಮಿಸ್ತಾರೆ. ಏಕೆಂತ ಮೊದಲಾಗಿರ್ಬೋದು ಶಂಕರಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ಅಥವಾ ಛತ್ರಪತಿ ಶಿವಾಜಿ ಇರ್ಬೋದು. ಹೀಗೆ ಅನೇಕರು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಯಾಕೆ ಅದು ಅಷ್ಟು ಪರಿಣಾಮಕಾರಿ ಆಗಲಿಲ್ಲ ಅಂತೇಳಿ, ಒಬ್ಬ ವ್ಯಕ್ತಿಯಾಗಿ ಅವರು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಆ ವ್ಯಕ್ತಿಯ ನಂತರ ಪ್ರಯತ್ನಗಳು ನಿಂತು ಹೋಯಿತು. ಅದ ನಂತರ ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಗ ವಿವೇಕಾನಂದರು ಇದೆಲ್ಲನೂ ಗಮನಿಸಿಕೊಂಡು ಯೋಚನೆ ಮಾಡಿದರು, ವ್ಯಕ್ತಿ ಶಾಶ್ವತ ಅಲ್ಲ. ನಮ್ಮ ಪಾಶ್ಚಾತ್ಯ ಅವರು ಮುಂದುವರೆದಿದ್ದಾರೆ ಅಂತ ಅಥವಾ ಮುಂದಕ್ಕೆ ಹೋಗಿದ್ದಾರೆ ಅಂತೇಳಿ ಅವರೊಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತೇವೆ. ಆ ಸಂಸ್ಥೆಯ ಮೂಲಕ ಅದನ್ನು ಮುಂದುವರಿಸ್ತಾ ಹೋದರು. ಸಂಸ್ಥೆಯು ನಿರಂತರವಾಗಿ ಮುಂದುವರಿಕೆ ಸಾಧ್ಯ ಇದೆ. ಹಾಗಾಗಿ ನಾವು ಒಂದು ಸಂಸ್ಥೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಯೋಚನೆ ಮಾಡಿ, ಹಾಗಾಗಿ ಬಂದಂಥದ್ದು ರಾಮಕೃಷ್ಣ ಮಿಷನ್. ಒಟ್ಟು ಈ ಗುರುಬಾಯಿಗಳು ಯಾರಿದ್ರು ಅವರು, ಮತ್ತು ಒಂದಷ್ಟು ರಾಮಕೃಷ್ಣ ಪರಮಹಂಸರ ಭಕ್ತರಿದ್ದರು, ಅವರನ್ನೆಲ್ಲ ಒಟ್ಟು ಸೇರಿಸಿ ಅವರೆದುರು ವಿಚಾರ ಮಂಡಿಸಿ ಅವರಿಗೆ ಇದನ್ನೆಲ್ಲ ಮನವರಿಕೆ ಮಾಡಿ ಆನಂತರ ಈ ರಾಮಕೃಷ್ಣ ಮಿಷನ್ ಅಥವಾ ಸಂಸ್ಥೆಯನ್ನು ಹುಟ್ಟುಹಾಕಿ. ನಂತರ ಇವರ ಓಡಾಟ, ಇವರಿಗೆ ಬಂದಂಥ ಈ ಎಲ್ಲ ಓಡಾಟದ ಅನುಭವದಿಂದ ನಮ್ಮ ಭಾರತದ ಸಂಸ್ಕೃತಿಯನ್ನು
ಉದ್ಧರಿಸಬೇಕಾದ್ರೆ, ಪುನಃ ಮೇಲೆತ್ತಬೇಕಾದ್ರೆ ಅದಕ್ಕೆ ಧನ ಸಂಗ್ರಹ ಆಗಬೇಕು ಅಥವಾ ಒಂದಷ್ಟು ಪ್ರಚಾರ ಬೇಕು. ಈ ದೃಷ್ಟಿಯಿಂದ ಯೋಚನೆ ಮಾಡಿ. ಅದಕ್ಕಾಗಿ ವಿದೇಶಕ್ಕೆ ಹೋಗಬೇಕು. ವಿದೇಶಕ್ಕೆ ಹೋಗಿ ನಾವು ಅಲ್ಲಿಯ ಜನರಿಗೆ ನಮ್ಮ ವಿಚಾರ ತಿಳಿಸಬೇಕು. ಅಲ್ಲಿ ಏನು ತಪ್ಪು ಕಲ್ಪನೆಗಳಿವೆ ಅದನ್ನು ಹೋಗಲಾಡಿಸಬೇಕು ಅಂತ ಸಂಕಲ್ಪ ಮಾಡಿ. ವಿದೇಶಕ್ಕೆ ಹೋಗುವುದು ಅಂತ ಆ ರೀತಿ ನಿಶ್ಚಯ ಮಾಡಿದಾಗ ಅವರಿಗೆ ಒಂದಷ್ಟು ಜನ ಅದಕ್ಕೆ ವಿರೋಧ ಮಾಡಿದರು. ಸ್ವಾಮೀಜಿಗಳಾದವರು ಸಾಗರೋಲ್ಲಂಘನ ಮಾಡಬಾರ್ದು. ಇವರಿಗೆ ಕೂಡ ಗೊಂದಲ ಆಯಿತು. ಗೊಂದಲ ಉಂಟಾದಾಗ ಧ್ಯಾನ ಮಾಡಿದರು. ಧ್ಯಾನದಲ್ಲಿ ರಾಮಕೃಷ್ಣ ಪರಮಹಂಸರನ್ನು ಧ್ಯಾನಿಸಿದರು. ಅವರ ಕನಸಿನಲ್ಲಿ ರಾಮಕೃಷ್ಣ ಪರಮಹಂಸರು ಇವರನ್ನು ಸಾಗರದಲ್ಲಿ ಮುಂದೆ ಕರೆದುಕೊಂಡು ಹೋಗುವಂಥ ಕನಸಾಯಿತು. ಅಲ್ಲಿಗೆ ಅವರಿಗೆ ವಿದೇಶಕ್ಕೆ ಹೋಗುವಂಥದ್ದು ನಿಶ್ಚಯ ಆಯಿತು. ನಂತರ ಮಾತೆ ಶಾರದಾದೇವಿಗೆ ಪತ್ರ ಬರೆದು ಅನುಮತಿ ಕೋರಿದರು. ಈ ರೀತಿಯಾಗಿ ಮತ್ತೆ ಹೋಗಬೇಕಾದ್ರೆ ಅಲ್ಲಿ ವ್ಯವಸ್ಥೆ, ಈ ವ್ಯವಸ್ಥೆಗೆ ಒಟ್ಟು ಸಂಗ್ರಹ ಆಗಬೇಕು. ಯಾಕೆಂದರೆ 2-3 ತಿಂಗಳಂತ ಪ್ರಯಾಣ, ಹಡಗಿನಲ್ಲಿ ಪ್ರಯಾಣ ಮಾಡಬೇಕು, ಅಲ್ಲಿ ಹೋಗಬೇಕು, ಅಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ. ಈ ರೀತಿಯೆಲ್ಲ ಯೋಚನೆ ಮಾಡಿದಾಗ ಒಟ್ಟು ಪುನಃ ಸಂಚಾರ ಮಾಡಿದರು. ಬೇರೆ ಬೇರೆ ಮಹಾನುಭಾವರು ಇದ್ದಾರೆ, ವ್ಯಕ್ತಿಗಳಿದ್ದಾರೆ, ಆ ಪರಮಹಂಸ ಶಿಷ್ಯರಿದ್ದಾರೆ. ಅವರನ್ನೆಲ್ಲ ಸಂಪರ್ಕ ಮಾಡಿ ಅದರ ಮೂಲಕ ಸಂಗ್ರಹದ ವ್ಯವಸ್ಥೆ ಮಾಡಿ. ಇಲ್ಲಿ ಕೇತ್ರಿಯ ಮಹಾರಾಜರು ಅವರ ಸಂಪೂರ್ಣ ಪ್ರಯಾಣದ ವೆಚ್ಚವನ್ನು ಭರಿಸುವಂಥ ಭರವಸೆ ನೀಡಿದರು. ಅವರ ಮೂಲಕ ಶಿಕಾಗೋದ ಧರ್ಮ ಸಮ್ಮೇಳನಕ್ಕೆ ಹೋಗುವಂಥ ವ್ಯವಸ್ಥೆ ಆಯಿತು. ಹೆಚ್ಚಾಗಿ ಕೇಳಿಕೊಳ್ಳುವಂಥದ್ದು ಏನಂತ ಹೇಳಿದರೆ, ಶಿಕಾಗೋದ ಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರು ಮಾತನಾಡಿದರು. ಅಲ್ಲಿ ಮಾತನಾಡಿದಂಥ ಅದು ವಿಶ್ವಪ್ರಸಿದ್ಧರಾದರು. ಅಲ್ಲಿಂದ ವಿಶ್ವಪ್ರಸಿದ್ಧರಾದ ನಂತರ ಅವರು ಪುನಃ ಭಾರತಕ್ಕೆ ಬಂದರು. ಆದರೆ ಎಲ್ಲ ಇದು 1-2 ದಿನಗಳಲ್ಲಿ ಆದಂಥ ಬದಲಾವಣೆ ಅಲ್ಲ, ಅಥವಾ 1-2 ದಿನದಲ್ಲಿ ಅವರು ಪ್ರಸಿದ್ಧರಾದಲ್ಲ. ಅದರ ನಂತರ ಅವರು ಅಲ್ಲಿ ಉಳ್ಕೊಳ್ಳುವ ವ್ಯವಸ್ಥೆ. ಶಿಕಾಗೋ ಅತ್ಯಂತ ದುಬಾರಿ ನಗರ. ಇವರ ವೇಷ, ರಾಜಪೋಷಾಕು ಇದನ್ನೆಲ್ಲ ಕಂಡಾಗ ಜನರು ಇವರು ರಾಜಕುಮಾರರು ಅಂತ ತಿಳ್ಕೊಂಡು, ಆನಂತರ ದೇವರ ಕೃಪೆಯಿಂದ ಅವರ ಹಂತ ಹಂತಕ್ಕೆ ಅವರಿಗೆ ಒಂದು ಸಹಾಯ ಒದಗಿ ಬಂತು. ಅಲ್ಲಿ ಶಿಕಾಗೋದಿಂದ ಮುಂದಕ್ಕೆ ಅವರು ಬೋಸ್ಟನ್ ನಗರಕ್ಕೆ ಪ್ರಯಾಣ ಮಾಡ್ತಾರೆ. ಯಾಕೆಂದರೆ ಬೋಸ್ಟನ್ ನಗರ ಎನ್ನುವಂಥದ್ದು ಸ್ವಲ್ಪ ಶಿಕಾಗೋ ಅಂತ ದುಬಾರಿ ಅಲ್ಲದಂಥ ಪಟ್ಟಣ. ಅಲ್ಲಿ ನಾವು ಸ್ವಲ್ಪ 3 ತಿಂಗಳ ಕಾಲ ಕಳೆಯುವುದು ಸುಲಭ ಆಗ್ಬೋದು ಅಂತ ಆ ದೃಷ್ಟಿಯಿಂದ ಕೆಲವು ಹೇಳಿದಂಥ ಮಾತುಗಳನ್ನು ಒಪ್ಪಿಕೊಂಡು ಅವರು ಅಲ್ಲಿ ಹೊಡೆದಂಥ ಮಹಿಳೆಯ ಪರಿಚಯ, ಉಳ್ಕೊಳ್ಳುವ ವ್ಯವಸ್ಥೆ ಅಂತ. ಆನಂತರ ತಿಳಿದು ಬರ್ತದೆ ಅವರಿಗೆ ಶಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಪರಿಚಯ ಪತ್ರ ಇಲ್ಲದೆ ಅವರನ್ನು ಸೇರಿಸಿಕೊಳ್ಳುವುದಿಲ್ಲ. ಒಂದು ಕಾಲದಲ್ಲಿ ಅವರಿಗೆ ಹಿನ್ನಡೆ ಆದಂತಾಗ್ತದೆ. ಪ್ರೊಫೆಸರ್ ಮೂಲಕ ಜ್ಞಾನ ಏನಿದೆ ಅಥವಾ ಇವರ ವಿದ್ವತ್ ಏನಿದೆ ಅದನ್ನು ತಿಳಿದು ಹಿಂದೂ ಧರ್ಮದ ಬಗ್ಗೆ ಮಾತನಾಡಲಿಕ್ಕೆ ಅತ್ಯಂತ ಸಮರ್ಥರು ಅಂತ ಇವರು ತಿಳ್ಕೊಳ್ತಾರೆ. ಒಂದು ಪರಿಚಯ ಪತ್ರವನ್ನು ಮಾಡಿಕೊಡ್ತಾರೆ. ಶಿಕಾಗೋದ ಧರ್ಮ ಸಮ್ಮೇಳನದಲ್ಲಿ ಮಾತನಾಡ್ತಾರೆ. ಶಿಕಾಗೋ ಧರ್ಮ ಸಮ್ಮೇಳನಕ್ಕೆ ಹೋದಾಗಲೂ ಕೂಡ ಅಲ್ಲಿ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಅವರಿಗೆ ಪೂರ್ಣ ತಯಾರಿಯಾಗಿರಲಿಲ್ಲ. ಅವರು ಬೇರೆ ಬೇರೆ ಧರ್ಮದ ಮತ ಪ್ರಚಾರ ಹಾಕಿದ್ದಾರೆ. ಅವರು ಬೇರೆ ಬೇರೆ ರೀತಿಯಲ್ಲಿ ಅವರ ಮತದ ಬಗ್ಗೆ ಅವರು ಹೇಳ್ತಾ ಬಂದರು. ಇವರು ಕೊನೆಯವರೆಗೆ ಕಾದರು, ಮುಂದೆ ಅವರದ್ದಾಗಲಿ ಅಂತ. ಕೊನೆಗೆ ಅವರಿಗೆ ಅವಕಾಶ ಸಿಕ್ಕಿದೆ. ಇನ್ನೂ ಈಗ ಅವಕಾಶ ಇಲ್ಲದ್ರೆ ಮತ್ತೆ ನಿಮಗೆ ಅವಕಾಶ ಇಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಎದ್ದು ನಿಂತು ಹೇಳಿದಂಥ ಆ ಮಾತುಗಳು ಇವತ್ತು ವಿಶ್ವಾದ್ಯಂತ ನಮಗೆ ಪ್ರೇರಣಾಮಯವಾಗಬಹುದು. ಕೇವಲ ಆ ಒಂದು ಭಾಷಣ ಮಾತ್ರ ನಮಗೆ ಪ್ರೇರಣೆಯಾದ ಅಂತಲ್ಲ, ಅದರ ನಂತರ ಅವರು ನಡೆದಂಥ ರೀತಿ, ಅವರು ರಾಮಕೃಷ್ಣ ಮಠದ ಮೂಲಕ ಸಮಾಜದ ಪರಿವರ್ತನೆಗೆ ಕಟಿಬದ್ಧರಾದಂಥ ವ್ಯವಸ್ಥೆ ಒಟ್ಟು ಸಮಾಜಕ್ಕೆ ಪ್ರೇರಣಾದಾಯಕವಾದದ್ದು. ಎಲ್ಲ ವಿಚಾರಗಳನ್ನು ನಾವು ಬೇರೆ ಬೇರೆ ಮಾಧ್ಯಮಗಳ ಮೂಲಕ, ಪುಸ್ತಕಗಳಿರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ನಾವು ಕೇಳ್ತಾ ಬರ್ತಾಯಿದ್ದೇವೆ. ಆದರೆ ಇದನ್ನು ಪುನರಪಿ ನಾವು ಯಾಕೆ ನೆನಪು ಮಾಡಿಕೊಳ್ಬೇಕು ಅಂತ ಹೇಳಿದರೆ, ಅವರು ಬಿಟ್ಟು ಹೋದಂಥ ಏನು ಆಸ್ತಿ ಇದೆ ಅದನ್ನು ನಾವು ಮುಂದಿನ ಜನಾಂಗಕ್ಕೆ ನಾವು ತಿಳಿಸ್ಕೊಡ್ಬೇಕು. ನಾವು ಇವತ್ತು ಗಮನಿಸಿರ್ಬೋದು,
ನಮ್ಮ ಹಿಂದೂ ಸಂಸ್ಕೃತಿಯ ಭಾಗವಾಗಿರುವಂಥ ಭಾಗವತ, ರಾಮಾಯಣ, ಉಪನಿಷತ್ತುಗಳು ಇವುಗಳನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಓದಿಕೊಂಡಿದ್ದೇವೆ, ಎಷ್ಟು ಪಠನ ಮಾಡಿಕೊಂಡಿದ್ದೇವೆ, ಎಲ್ಲವನ್ನು ನಾವು ಬದಿಗಿಟ್ಟಿದ್ದೆ. ಅದು ಈಗ ಕಲ್ಲ, ಎಲ್ಲ ಮುಗಿದ ನಂತರ ವೃದ್ಧಾಪ್ಯದ ಕಾಲದಲ್ಲಿ ಅದನ್ನು ಓದುವಂಥದ್ದು. ಆದರೆ ನಾವು ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಅದನ್ನು ಈಗ ನಾವು ಅದನ್ನು ತಿಳ್ಕೊಳ್ಬೇಕು. ಜೀವನದ ಏನಿದೆ, ಆಧ್ಯಾತ್ಮಿಕ ಜೀವನ ಏನಿದೆ, ಅದು ನಮ್ಮ ಜೀವನದ ಜೊತೆಯಾಗಿ ಸಾಗುವಂಥದ್ದು. ಒಟ್ಟಾಗಿ ಅದು ನಮ್ಮ ಪ್ರತಿಯೊಂದು ಮಜಲುಗಳಲ್ಲಿ ಕೂಡ ಅಗತ್ಯವಾಗಿರುವಂಥದ್ದು. ನಾವು ಎಷ್ಟೋ ಬಾರಿ ಉಪನಿಷತ್ ಪಠನ ಅಥವಾ ಉಪನಿಷತ್ತನ್ನು ಕಲಿಬೇಕು ಅಂತ ಅಂದಾಗ ಅದನ್ನು ಓದಬೇಡ, ನೀನು ಶಾಲೆಯ ಪುಸ್ತಕ ಓದಿದ ಸಾಕು ಅಂತ ಆ ರೀತಿಯ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ. ಯಾಕೆಂದರೆ ಇದೆಲ್ಲ ಏನಿದೆ ನಮ್ಮ ಸಂಸ್ಕೃತಿಯ ಮೇಲೆ ಆದಂಥ ಆಕ್ರಮಣದ ಪರಿಣಾಮ ಆಗಿದೆ. ನಮ್ಮ ಸಂಸ್ಕೃತಿಯ ಮೇಲೆ ಈ ರೀತಿ ಆಕ್ರಮಣ ಮಾಡಬೇಕು, ಅದನ್ನು ಬಹಳ ವ್ಯವಸ್ಥಿತವಾಗಿ ಮಾಡಲಾಯಿತು. ಮೆಕಾಲೆ ಪ್ರೇರಿತ ಶಿಕ್ಷಣ ಇರ್ಬೋದು ಒಂದು ವಿಭಾಗದಲ್ಲಿ, ಅಥವಾ ನಮ್ಮ ಧರ್ಮದ ಮೇಲೆ ಮಾಡಿದಂಥ ಆಕ್ರಮಣಗಳಿರ್ಬೋದು, ಎಲ್ಲ ನಮ್ಮನ್ನು ತುಳಿಯುವಂಥ ಪ್ರಯತ್ನಗಳಾದವು. ಈ ಎಲ್ಲ ತುಳಿತಗಳ ನಡುವೆ ಸನಾತನ ಹಿಂದೂ ಧರ್ಮ ಇವತ್ತು ಗಟ್ಟಿಯಾಗಿ ನಿಂತಿದೆ ಅಂತಾದರೆ ನಿಮ್ಮಂತಹ ಅನೇಕ ಸಾಮಾನ್ಯ ಜನರೇ ಅದನ್ನು ಉಳಿಸಿ ಬೆಳೆಸ್ತಾ ಬಂದರು. ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ದೊಡ್ಡ ಮನೆತದವರು ಯಾರು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥದ್ದಲ್ಲ, ಸಾಮಾನ್ಯರೇ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಬೆಳೆಸುವಂಥ ಕಾರ್ಯ ಮಾಡ್ತಾವೆ. ಆದರೆ ಅದನ್ನೊಂದು ಸಾಂಸ್ಥಿಕವಾಗಿ ನಾವು ಅದನ್ನು ಪ್ರೇರೇಪಣೆ ಕೊಡುವಂತಹ ಕೆಲಸ ನಮ್ಮಿಂದ ಆಗಬೇಕು. ಸ್ವಾಮಿ ವಿವೇಕಾನಂದರ ಜೀವನಾದರ್ಶಗಳೇನಿದೆ ಅವು ಅನೇಕ ನಾಯಕರನ್ನು ಪ್ರೇರೇಪಣೆ ಕೊಟ್ಟಿದೆ. ಸ್ವಾತಂತ್ರ್ಯದ ಪೂರ್ವ ಕಾಲದಲ್ಲಿದ್ದಂಥ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ವಾಮಿ ವಿವೇಕಾನಂದರ ಜೀವನೇ ಒಂದು ಆದರ್ಶವಾಗಿದೆ. ಅವರು ಸಾಮಾನ್ಯರಾಗಿದ್ದರು ಕೂಡ ಒಂದು ಧೀಶಕ್ತಿ ಏನಿದೆ, ಅವರ ಪ್ರೇರಣಾ ಶಕ್ತಿ ಏನಿದೆ, ಅದರಿಂದಾಗಿ ಅವರು ಎಲ್ಲರನ್ನು ಮುಟ್ಟುವಂಥ ಪ್ರಯತ್ನ ಮಾಡಿ. ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆ ಈ ಸಂದರ್ಭದಲ್ಲಿ ನಾವು ಅವರನ್ನು ನೆನಪಿಸ್ಕೊಳ್ಬೇಕು. ನಮ್ಮ ಮನೆಯ ಮಕ್ಕಳಿಗೆ ಅವರ ಕಥೆಗಳನ್ನು ಹೇಳಬೇಕು. ನಮ್ಮ ಭಾಗವತ ಇರ್ಬೋದು ಅಥವಾ ಭಗವದ್ಗೀತೆ ಇರ್ಬೋದು, ಪುರಾಣಗಳಿರ್ಬೋದು, ಈ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು. ಈ ರೀತಿಯಾಗಿ ಅತ್ಯಂತ ಸುಸಂಸ್ಕೃತವಾದಂಥ ಒಂದು ಸಮಾಜ ನಮ್ಮಲ್ಲಿ ನಿರ್ಮಾಣ ಆಗುವಂಥದ್ದು ನಮ್ಮಿಂದಾಗಬೇಕು. ನಾವು ಈ ಕೆಲಸದಲ್ಲಿ ಕಟಿಬದ್ಧರಾಗಿ ಕೆಲಸ ಮಾಡೋಣ. ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಈಡಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಇದು ಸ್ವಾಮಿ ವಿವೇಕಾನಂದರ ಜಯಘೋಷ. ಇಂದು ಕೂಡ ನಮ್ಮ ಕಿವಿಯಲ್ಲಿ ಇದು ಮೊಳಗ್ತಿದೆ. ಅತ್ಯಲ್ಪ ಅವಧಿಯಲ್ಲಿ, ತಮ್ಮ ಜೀವಿತಾವಧಿಯ ಅತ್ಯಲ್ಪ ಅವಧಿಯಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿದ ಮಹಾಸಾಧಕ. ಅವರ ಜೀವನ ಚರಿತ್ರೆ, ಅವರ ಸಾಧನೆಗಳು, ಅವರ ಆದರ್ಶಗಳನ್ನು ಬಹಳಷ್ಟು ಚೆನ್ನಾಗಿ ಸವಿವರವಾಗಿ ನೀಡಿದ್ದಾರೆ ಶ್ರೀಯುತ ಮಂಜುನಾಥ್ ಅವರು. ಧನ್ಯವಾದಗಳು ಸರ್. ಈಗ ನಮ್ಮ ಯುವಜನ ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ ಮಂಗಳೂರು, ಇದರ ಆಡಳಿತಾಧಿಕಾರಿಯವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತನಾಡಲಿದ್ದಾರೆ. ಭಾರತ ಸರ್ಕಾರ ನೆಹರು ಯುವ ಕೇಂದ್ರ, ಯುವ ಕಾರ್ಯ ಮತ್ತು ಕ್ರೀಡಾ ಇಲಾಖೆ ಇರುವಂಥದ್ದು ಒಂದೇ ಇಲಾಖೆ, ಯುವಕರಿಗೆ ಯುವತಿಯವರಿಗಿಂತ ಇರುವಂಥದ್ದು. ನಮ್ಮ ಭಾರತ ಸರ್ಕಾರ ಈ ಬಾರಿ ರಾಷ್ಟ್ರವ್ಯಾಪ್ತಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಆಚರಿಸ್ತಿದ್ದೇವೆ. ಭಾರತದ ಆಧ್ಯಾತ್ಮಿಕ ಮೇರು ಪರ್ವತವೇ ಆಗಿರುವ ಸ್ವಾಮಿ ವಿವೇಕಾನಂದರಿಗೆ ಅದು ಅವರು ಭವಿಷ್ಯಕ್ಕೆ ಯೋಜನೆ ಕೊಟ್ಟ ಆ ಒಂದು ಇದಕ್ಕೆ ಅದು ಯಾವ ರೀತಿ ಪದಗಳಿಲ್ಲ. ಅವರು ಯುವಜನರನ್ನು ವಿಶ್ವಕ್ಕೆ ಯುವಶಕ್ತಿಯನ್ನು ತೋರ್ಪಡಿಸಿದ ಮಹಾನ್ ಚಿಂತಕ ಮತ್ತು ಮಹಾನ್ ವ್ಯಕ್ತಿ, ಮಹಾನ್ ಸಂತ. ಹಾಗೆ
ಅವರ ಜನ್ಮ ದಿನಾಚರಣೆಯನ್ನು ನಮ್ಮ ಕೇಸರಿ ಮಿತ್ರ ಮಂಡಳಿಯಲ್ಲಿ ಮಾಡುವಂಥ ಒಂದು ಈ ಶುಭ ಕಾರ್ಯಕ್ಕೆ ನಮಗೆ ಅನುವು ಮಾಡಿಕೊಟ್ಟ ಹೆಚ್ಚಾಗಿ ನಮ್ಮ ಸರ್ BN ಸರ್ಗೆ ನಾನು ಆಭಾರಿಯಾಗಿದ್ದೇನೆ. ಯಾಕಂದರೆ ನೆಹರು ಯುವ ಕೇಂದ್ರ 1977ರಲ್ಲಿ ಮಂಗಳೂರಲ್ಲಿ ಬಂತು. ನಾನು 81ರಿಂದ ನೆಹರು ಯುವ ಕೇಂದ್ರದ ಸಿಬ್ಬಂದಿಯಾಗಿ ಭಾರತ ಸರ್ಕಾರ ಕಾರ್ಯನಿರ್ವಹಿಸ್ತಿದ್ದೇನೆ. ಇಲ್ಲಿವರೆಗೂ ನನ್ನ ಲೆಕ್ಕದಲ್ಲಿ ಸರ್ ಹೇಳಿದರು ಇದು 2ನೇ ಅಂತ, ಮೋಸ್ಟ್ಲಿ ನಾನು ಇಲ್ಲಿ ವೇದಿಕೆಯಲ್ಲಿ ಪ್ರಥಮ ಕಾರ್ಯಕ್ರಮ. ನಾನಿವತ್ತು ಹೇಳ್ತೇನೆ, ಉಳ್ಳಾಳ ವಲಯದಲ್ಲಿ ಕೇಸರಿ ಮಿತ್ರ ವೃಂದ ಇದು ಅತ್ಯುತ್ತಮವಾದ ಒಂದು ಸಂಸ್ಥೆ ಹಾಗೂ ಕ್ಲಬ್. ಯಾಕೆ ನಾನು ಹೇಳ್ತೇನೆ ಅಂದರೆ, ನಾನು ಆಲ್ರೆಡಿ ಟ್ವಿಟ್ಟರ್ ಅಕೌಂಟ್ಸಲ್ಲಿ ನಮ್ಮ ಈಗ ಪ್ರಧಾನಮಂತ್ರಿ ಮೋದಿ ಅವರ ಟ್ವಿಟರ್ ಬೆಸ್ಟ್ ಯೂತ್ ಕ್ಲಬ್ ಅನ್ನು ಕಳಿಸುವಾಗ ಆಲ್ರೆಡಿ ನಿಮ್ಮ ಕ್ಲಬ್ಬನ್ನು ನಾನು ಸೆಂಡ್ ಮಾಡ್ತಾ ಇದ್ದೇನೆ. ಯಾಕಂದರೆ ಈ ನಮ್ಮ ಉಳ್ಳಾಳ ವಲಯದಲ್ಲಿ ನೀವು ಮಾಡುವ ಕೆಲವು ಮಹತ್ ಕಾರ್ಯ, ಯಾವ ಕಾರ್ಯದ ನಿಮಗೆ ಗೊತ್ತುಂಟು, ಅದೇ ಕಾರ್ಯವನ್ನು ಸಾಧಾರಣ ಒಂದು ಈ ವಲಯದಲ್ಲಿ ಮತ್ತು ಯಾವೇ ಕ್ಲಬ್ಬು ಉಳ್ಳಾಳ ವಲಯದಲ್ಲಿ ಮಾಡ್ತಾ ಇಲ್ಲ. ಯಾಕಂದರೆ ನಿಮಗೆ ಗೊತ್ತು, ನಾನು 9 ಬ್ಲಾಕನ್ನು ಕವರ್ ಮಾಡ್ತಾ ಈಗ ನಾನೇ ಹೋಗ್ತಾ ಇರೋದು ಕಾರ್ಯಕ್ರಮಕ್ಕೆ. ನನಗೆ ನನ್ನ ಕ್ಲಬ್ ಅಂತ ಅನಿಸೋದು ನನ್ನ ಕೇಸರಿ ಮಿತ್ರ ವೃಂದ ಹಾಗೂ ಟ್ರಸ್ಟ್. ಹಾಗೆ ಇವತ್ತು ನಾವು ಯುವಕರಿಗೆ, ಯುವ ಜನರಿಗೋಸ್ಕರ ಇರುವಂಥ ನಮ್ಮ ಸಂಸ್ಥೆಯಲ್ಲಿ ತುಂಬ ಯೋಜನೆಗಳಿವೆ, ತುಂಬ ಕಾರ್ಯಕ್ರಮಗಳು ಇವೆ, ಹಾಗೂ ಯುವಕರಿಗೆ ತುಂಬ ನಾವು ರೀತಿಯ ವ್ಯವಸ್ಥೆಗಳಿವೆ. ಮುಂದಕ್ಕೆ ಅವರಿಗೆ ಏನಂತ ಉದ್ಯಮ ಆಗಿರ್ಬೋದು, ಅಥವಾ ಅವರಿಗೆ ಟ್ರೈನಿಂಗ್ ಕೊಡುವಂಥ ಆಗಿರ್ಬೋದು, ಮತ್ತು ಯೂತ್ ಕ್ಲಬ್ಬಿಗೆ ಕೊಡುವಂಥದ್ದು ಎಲ್ಲ ಸವಲತ್ತಾಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, ಯೋಗತಾನ ಆಗಿರ್ಬೋದು, ಫಿಟ್ ಇಂಡಿಯಾ ಆಗಿರ್ಬೋದು, ಕ್ಲೀನ್ ಇಂಡಿಯಾ ಆಗಿರ್ಬೋದು. ನಾನು ಇವತ್ತು ತಮ್ಮಲ್ಲಿ ನಾನು ವಿನಂತಿಸಿಕೊಡ್ತೇನೆ, ಅಧ್ಯಕ್ಷರೇ, ನಿಮ್ಮ ಸಂಸ್ಥೆಯನ್ನು ನಮ್ಮ ಕಾರ್ಯಕ್ರಮಕ್ಕೆ ದಯವಿಟ್ಟು ಬನ್ನಿ. ಯಾಕಂದರೆ ಕೇಸರಿ ಮಿತ್ರ ವೃಂದ ಅನ್ನೋದು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಒಳ್ಳೆಯ ಹೆಸರಿದೆ ಉಳ್ಳಾಳ ವಲಯದಲ್ಲಿ. ಆದ್ದರಿಂದ ಈ ನಮ್ಮ ಸಂಸ್ಥೆ ಬೆಳಗಬೇಕು, ರಾಷ್ಟ್ರ ಮಟ್ಟದಲ್ಲೂ ಬೆಳಗಬೇಕು. ಯಾಕಂದರೆ ಯುವ ಪ್ರಶಸ್ತಿಗೆ ಅರ್ಜಿ ಆಲ್ರೆಡಿ ಸಲ್ಲಿಸಿದ್ದಾರೆ. ಸ್ವಲ್ಪ ನಾನು ಪ್ರಯತ್ನ ಪಟ್ಟೆ, ಆದರೆ ಈಗ ಹೇಳ್ತೇನೆ ವಿಷಯ ಏನಾಗಿದೆ ಅಂತ. ಆದರೂ ನಿಮ್ಮಕ್ಕಿಂತ ಕಡಿಮೆ ಇದು ಕಾರ್ಯಕ್ರಮಗಳು ಮಾಡಿದ ಕೆಲವರೆಲ್ಲ ಇವತ್ತು ರಾಷ್ಟ್ರ ಪ್ರಶಸ್ತಿ ತೆಗೆದಿದ್ದಾರೆ. ನೀವ್ಯಾಕೆ ತೆಗಿಬಾರ್ದು ನಾಳೆ ರಾಷ್ಟ್ರ ಪ್ರಶಸ್ತಿ? ಯಾಕಂದರೆ ನೀವು ನಿಮ್ಮಲ್ಲೇ ಇಟ್ಕೊಳ್ಬೇಡಿ. ಈ ಒಂದು ನಿಮ್ಮ ಒಂದು ಇರುವಂಥದ್ದು ಆ ಒಂದು ವರ್ಚಸ್ಸು, ನಿಮ್ಮಲ್ಲಿರುವ ಹುಮ್ಮಸ್ಸು ಮತ್ತು ನೀವು ಮಾಡುವ ತ್ಯಾಗ ರಾಷ್ಟ್ರ ಮಟ್ಟದಲ್ಲಿ ಬೆಳಗಲಿ. ಜಿಲ್ಲಾ ಮಟ್ಟದಲ್ಲಿ ನಾನಿದ್ದೇನೆ, ರಾಜ್ಯ ಮಟ್ಟದಲ್ಲಿ ನಮ್ಮ ಜನಗಳಿದ್ದೇವೆ, ರಾಷ್ಟ್ರ ಮಟ್ಟಕ್ಕೆ ನೀವು ಹೋಗಿ ಯಾಕೆ ಹೋಗಬಾರ್ದು? ಏನು ಇಷ್ಟು ವರ್ಷದಿಂದ ನೀವು ಇಲ್ಲೇ ಕೇಸರಿ ಮಿತ್ರ ಮಂಡಳಿ ಅಂತ ಇಲ್ಲೇ ಇರುವಂಥದ್ದು ಇನ್ನೂ ಉತ್ತಮ ಅಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದರೆ ನೀವು ಬೆಳಗಬೇಕು. ನಿಮ್ಮ ಸಂಸ್ಥೆ ಅತ್ಯುತ್ತಮ ಅಧ್ಯಕ್ಷರಿದ್ದೀರಿ, ಅತ್ಯುತ್ತಮ ಮೆಂಬರ್ನವರು, ಜನೋಪಯೋಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಕೇಳಿ ತುಂಬ ಸಂತೋಷ ಆಗ್ತದೆ. ನಾನು ನಿಮ್ಮ ಎಲ್ಲವನ್ನು ನೋಡ್ತಾ ಇರ್ತೀನಿ. ಹಾಗೆ ನಾನು ದಯವಿಟ್ಟು ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ನಾನು ಕಮ್ಮಿ ಮಾತಾಡಿದ್ರಲ್ಲಿ ಅರ್ಥ ಇರ್ತದೆ. ಹಾಗೆ ಇವತ್ತು ಬಂದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ತಮಗೂ ಹಾಗೂ ಯುವ ಮಹಾನ್ ಕಾರ್ಯಕ್ಕೆ ಸತ್ಕರಿಸಿದ ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಇಲಾಖಾ ವತಿಯಿಂದ ನಾನು ಪ್ರೀತಿಪೂರ್ವಕವಾಗಿ ನಾನು ಬೇಡಿಕೊಳ್ತೇನೆ. ಹಾಗೆ ತಮಗೆ ನಾನು ಕೃತಜ್ಞನಾಗಿದ್ದೇನೆ. ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಪ್ರೀತಿ ಇರಲಿ. ಜೈ ಹಿಂದ್, ಜೈ ಭಾರತ, ಜೈ ಮೋದಿಜಿ. ಯುವ ಜನತೆಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ಅವರನ್ನು ಉತ್ತೇಜಿಸಿ ಹುರಿದುಂಬಿಸಿದ ಹಾಗೆ ನಮ್ಮ ಕೇಸರಿ ಮಿತ್ರ ಮಂಡಳಿ ಅಂತ ಹೇಳಿದರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಇದೊಂದು ಮಂಡಳಿ ಅಂತ ಹೇಳಲಿಕ್ಕೆ ಇವತ್ತು ನಮಗೆ ಹೆಮ್ಮೆ ಆಗ್ತಾ ಇದೆ. ಅವರೊಂದಿಗೆ ನಾವು ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಹೇಳೋದು ಇನ್ನೊಂದು ಹೆಮ್ಮೆಯ ವಿಷಯ. ನಮಗೆ ತುಂಬ ಸಂತೋಷವಾಗ್ತಿದೆ. ಹಾಗೆ ಇದು ರಾಷ್ಟ್ರ ಮಟ್ಟದಲ್ಲಿ ಇದು ಬೆಳೆಯುವಂತಾಗಲಿ ಅಂತೇಳಿ ಆಶಿಸಿದ ಶ್ರೀಯುತ ಜಗದೀಶ್ ಅವರಿಗೆ ವಂದನೆಗಳು. ಈಗ ಇಂದಿನ ದಿನದ ಅಂಗವಾಗಿ ನಮ್ಮ ಓಜಾಸ್ ಸಂಸ್ಥೆಯ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಮಂಗಳಾ ಅವರು 2 ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಬೋಲೋ ಭಾರತ್ ಮಾತಾ ಕಿ. ಇನ್ನೊಮ್ಮೆ ಜೋರಾಗಿ ಎಲ್ಲರೂ ಹೇಳೋಣ, ಬೋಲೋ ಭಾರತ್ ಮಾತಾ ಕಿ. ಎಷ್ಟು ಖುಷಿ ಆಗ್ತದೆ ನಮ್ಮ ದೇಶ ಪ್ರೇಮದ ಈ ಘೋಷ ವಾಕ್ಯವನ್ನು ಕೇಳುವಾಗ. ನಮ್ಮ ನರನಾಡಿಗಳಲ್ಲಿ ಮನದಲ್ಲಿ ರೋಮಾಂಚನವಾಗ್ತದೆ. ಹಾಗೆಯೇ ಸ್ವಾಮಿ ವಿವೇಕಾನಂದರ ಒಂದು ಭಾವಚಿತ್ರವನ್ನು ನೋಡುವಾಗ ನಮಗೆ ಮುಖದಲ್ಲಿ ಮಂದಹಾಸ ಬಿಡ್ತೇವೆ, ನಾವು ಕೈ ಮುಗಿತೇವೆ, ಶಿರಬಾಗ್ತೇವೆ. ಹಾಗೆಯೇ ನಮ್ಮ ಮನಸ್ಸಲ್ಲಿ ಒಂದು ಆಹ್ಲಾದಕರವಾದ ಆನಂದವಾದ ಒಂದು ಭಾವನೆ ಮೂಡ್ತದೆ.
ಈ ಶುಭ ದಿನದಂದು ಸ್ವಾಮಿ ವಿವೇಕಾನಂದರ ಜನ್ಮದಿನೋತ್ಸವವನ್ನು ಯುವಜನೋತ್ಸವವಾಗಿ ಆಚರಿಸಲು ನಮಗೆ ಸಮಯ ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು. ಅವರ ಜೀವನ, ವ್ಯಕ್ತಿತ್ವ, ವಿಚಾರಧಾರೆಗಳು ಸಾಕಷ್ಟು ಯುವಜನರನ್ನು ಪ್ರೇರೇಪಿಸಿದೆ. ಕಣ ಕಣದಲ್ಲಿಯೂ ದೇಶಭಕ್ತಿಯನ್ನು ತುಂಬಿದಂತಹ ಮಹಾನ್ ನಾಯಕ ಅವರು. ದೇಶದ ವೈಶಿಷ್ಟ್ಯವನ್ನು ಜಗತ್ತಿಗೆ, ವಿಶ್ವಕ್ಕೆ ಸಾರಿದಂತಹ ಮಹಾನ್ ಚೇತನ. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಯುವಕರು ಹೇಡಿಗಳಲ್ಲ, ಅವರು ನಮ್ಮ ದೇಶದ ಆಸ್ತಿ. ಅವರು ಪರಾವಲಂಬಿಗಳಾಗಬಾರದು. ನಿಮ್ಮ ಬದುಕಿನ ಶಿಲ್ಪಿ ನೀವೇ. ಇಂತಹ ಮಾತುಗಳು ಇಂದಿಗೂ ಯುವಕರನ್ನು ಹುರಿದುಂಬಿಸುತ್ತದೆ. ರವೀಂದ್ರನಾಥ್ ಠಾಗೂರ್ ಅವರು ತಮ್ಮ ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ, ನೀವು ಭಾರತವನ್ನು ಅರಿಯಬೇಕಾದರೆ ಮೊದಲು ವಿವೇಕಾನಂದರ ಬಗ್ಗೆ ಓದಿ. ಅಂತಹ ಮೇಧಾವಿ ಜ್ಞಾನಿ ಅವರು. ವಿವೇಕಾನಂದರ ಜನ್ಮದಿನವನ್ನು ಸಂಘ ಸಂಸ್ಥೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ವಿವಿಧ ಚಟುವಟಿಕೆಗಳು ಅಂದರೆ ಉಪನ್ಯಾಸ, ಸಂಗೀತ, ವಿವಿಧ ಸ್ಪರ್ಧೆಗಳು, ಚಿಂತನೆ, ಇಂತಹ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಆಚರಿಸಲಾಗ್ತದೆ. ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುವಲ್ಲಿ ಯುವಜನರ ಪಾತ್ರ ಬಹುಮುಖ್ಯ. ಯುವಕರು ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕಾಗಿದೆ. ಅದರಲ್ಲಿ ಬಹು ಮುಖ್ಯವಾದದ್ದು ಈಗದ ಒಂದು ಇಂಪಾರ್ಟೆಂಟ್ ಕ್ಷೇತ್ರ ಅಂತ ಹೇಳಿದರೆ ಪರಿಸರ. ಇಂದು ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ಸೇವಿಸುವ ಆಹಾರ ಮಾಲಿನ್ಯಭರಿತವಾಗಿದೆ. ನಾವು ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮ ಮನೆ ಇದ್ದ ಹಾಗೆ ಅಂತ ನೋಡಿಕೊಳ್ಳಬೇಕು. ಇದರ ಸಂರಕ್ಷಣೆ ಮತ್ತು ಸುಧಾರಣೆ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಅತ್ಯಾಧುನಿಕ ತಂತ್ರಜ್ಞಾನದಿಂದ, ಕಟ್ಟಡ ನಿರ್ಮಾಣದಿಂದ, ವಿಷಕಾರಿ ಪದಾರ್ಥಗಳಿಂದ ನಮ್ಮ ಪರಿಸರವನ್ನು ನಾವು ಕ್ಷಣ ಕ್ಷಣಕ್ಕೆ ಹಾಳು ಮಾಡ್ತಾ ಇದ್ದೇವೆ. ನಮಗೆ ಬಳಕೆಯಾಗುವ 70% ನೀರಿನಲ್ಲಿ ಕೇವಲ 0.03% ನೀರು ಮಾತ್ರ ಕುಡಿಯಲು ಯೋಗ್ಯವಾಗಿದೆ. ಹಾಗೆ ನೀರಿನ ಸಂಸ್ಕರಣೆ, ಉಪಯೋಗ ಮಿತವಾಗಿ ಮಾಡಬೇಕು. ಇದು ನಮ್ಮ ಕರ್ತವ್ಯದಲ್ಲಿ ಒಂದು. ಯುವಕರು ಸ್ವಯಂ ಪ್ರೇರಿತರಾಗಿ ಅಥವಾ ಸಂಘ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ಜನರಿಗೆ ಇದರ ಬಗ್ಗೆ ತಿಳಿ ಹೇಳಬೇಕಾಗಿದೆ. ಯಾವ ರೀತಿಯಲ್ಲಿ ಸುಧಾರಣೆ ತರಬಹುದು ಅಂತ ಹೇಳಿದರೆ ಜನಜಾಗೃತಿ ಮುಖಾಂತರ. ಉದಾಹರಣೆಗೆ ಸ್ವಚ್ಛತಾ ಅಭಿಯಾನ, ಬೀಚ್ ಕ್ಲೀನಿಂಗ್, ಮತ್ತು ಹಳ್ಳಿಗಳಲ್ಲಿ ಶೌಚಾಲಯಗಳ ನಿರ್ಮಾಣ, ಅವು ಬಳಸುವಂತೆ ನೋಡಿಕೊಳ್ಬೇಕು. ಇದರಿಂದ ನಾವು ಪರಿಸರ ಸಂರಕ್ಷಣೆ ಮಾಡ್ಬೋದು. ವಿದ್ಯುತ್ ಶಕ್ತಿಯ ಬದಲು ಹೆಚ್ಚಾಗಿ ಸೌರಶಕ್ತಿಯನ್ನು ಬಳಸಬೇಕು. ದೀರ್ಘಕಾಲದ ಉಪಯೋಗವಾಗುವಂತಹ ವಸ್ತುಗಳನ್ನು ಉಪಯೋಗಿಸಬೇಕು. ಉದಾಹರಣೆಗೆ ನೀವು ಪ್ಲಾಸ್ಟಿಕ್ ಚೀಲಗಳನ್ನು ಬಳಸುವ ಬದಲು ಬಟ್ಟೆಯಲ್ಲಿ ಮಾಡಿದಂತಹ ಚೀಲಗಳನ್ನು ಹೆಚ್ಚಾಗಿ ಉಪಯೋಗಿಸಬೇಕು. ಸಸಿಗಳನ್ನು ನೆಟ್ಟು ನಮ್ಮ ಸುತ್ತಮುತ್ತಲು ಹಸಿರು ಹೆಚ್ಚಾಗುವಂತೆ ನೋಡಿಕೊಳ್ಳಬೇಕು. ಕೀಟನಾಶಕಗಳನ್ನು ಬಳಸದೆ ಸಾವಯವ ಕೃಷಿಗೆ ಹೆಚ್ಚಿನ ಮಹತ್ವ ನೀಡಬೇಕು. ತ್ಯಾಜ್ಯ ನಿರ್ವಹಣೆ, ಸಂಸ್ಕರಣೆ ಹಾಗೂ ವಿಲೇವಾರಿ ಸರಿಯಾದ ರೀತಿಯಲ್ಲಿ ಆಗುವಂತೆ ನೋಡಿಕೊಳ್ಬೇಕು. ಇಂಗು ಗುಂಡಿ ನಿರ್ಮಿಸಿ ನೀರು ಪೋಲಾಗದಂತೆ ನೋಡಿಕೊಳ್ಬೇಕು. ಗೊಬ್ಬರದ ಗುಂಡಿಗಳನ್ನು ನಿರ್ಮಿಸುವುದು, ಹೊಗೆ ರಹಿತ ಒಲೆಗಳ ಬಳಕೆ, ಹೊಗೆ ಸೂಸುವ ಕುಲುಮೆ ಕಾರ್ಖಾನೆಗಳನ್ನು ನಗರದಿಂದ ದೂರದ ಸ್ಥಳದಲ್ಲಿ ನಿರ್ಮಿಸಬೇಕು. ಹೀಗೆ ಸರಿಯಾದ ದಿಕ್ಕಿನಲ್ಲಿ ವಿವಿಧ ಸಕಾರಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮೂಲಕ ನಾವು ನಮ್ಮ ಪರಿಸರವನ್ನು ರಕ್ಷಿಸಬಹುದು ಹಾಗೂ ಸುಧಾರಣೆ ತರಬಹುದು. ಇದುವೇ ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡುವಂತಹ ಉತ್ತಮ ಕೊಡುಗೆ ಅಂತ ಹೇಳ್ಬೋದು. ಯುವ ಜನತೆ ಅತಿಯಾದ ಮೊಬೈಲ್ ದಾಸರಾಗದೆ, ಯಾವುದೇ ದುಶ್ಚಟಗಳಿಗೆ ಒಳಗಾಗದೆ, ಯಾವುದೇ ಆಮಿಷಗಳಿಗೆ ಬಲಿಯಾಗದೆ, ನಮ್ಮ ದೇಶದ ಹಿತರಕ್ಷಣೆಗೆ ಪಣ ತೊಟ್ಟು ಕಾರ್ಯಪ್ರವೃತ್ತರಾಗಬೇಕು ಅಂತ ಆಶಿಸ್ತಾ ನನ್ನ ಮಾತು ಕೊನೆಗೊಳಿಸ್ತೇನೆ. ನನಗೆ ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಸದೃಢವಾದ ದೇಶವನ್ನು ಕಟ್ಟಲು ಸಾಧ್ಯ. ಜಗತ್ತನ್ನು ಉಳಿಸಬೇಕಾದ್ರೆ ಯುವಶಕ್ತಿ ಬೇಕು ನನಗೆ. ಇವತ್ತು ಜಗತ್ತು ವಿನಾಶದ ಅಂಚಿಗೆ ಹೋಗ್ತಾ ಇದೆ. ಹಾಗೆ ನಮ್ಮ ಯುವಶಕ್ತಿ ಅಂದ್ರೆ ಏನು? ಅಡಗಿರುವ ಶಕ್ತಿಯನ್ನು ಎದ್ದೇಳಿಸಿದರೆ ನಮ್ಮ ಯುವಜನ ಕಾರ್ಯಾಲಯ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ ಮಂಗಳೂರು ಇವರು ನಮ್ಮ ಕೇಸರಿ ಮಿತ್ರ ಮಂಡಳಿಗೆ ಒಂದು ಸ್ಪೋರ್ಟ್ಸ್ ಕಿಟ್ ಅನ್ನ ನೀಡಲಿದ್ದಾರೆ. ಈ ಕಾರ್ಯಕ್ರಮವನ್ನ, ಈ ಒಂದು ಪುಣ್ಯ ಕೆಲಸವನ್ನ ನಮ್ಮ ಓಜಸ್ ಸಂಸ್ಥೆಯ ಗೌರವಾಧ್ಯಕ್ಷರಾದ ಶ್ರೀಯುತ ನಂದಕುಮಾರ್ ಅವರು ವೇದಿಕೆಗೆ ಬಂದು ತಮ್ಮ ದಿವ್ಯ ಹಸ್ತೆಯಿಂದ ಹಸ್ತಾಂತರಿಸಬೇಕಾಗಿ ಅವರನ್ನ ಕೇಳಿಕೊಳ್ತಾ ಇದ್ದಾರೆ.
ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಶ್ರೀಯುತ ಸಂದೀಪ್ ಕುಮಾರ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಟ್ಟು ಸ್ವಾಮಿಯವರು ನಮ್ಮ ವೇದಿಕೆಯಲ್ಲಿದ್ದಾರೆ. ನಮಗೆಲ್ಲರಿಗೂ ಕೂಡ ಒಂದು ಸಂತೋಷದ ವಿಚಾರ. ಅವರು ಮೂಲತಃ ರಷ್ಯಾದಿಂದ ಇಲ್ಲಿಗೆ ಬಂದು ಧರ್ಮ ಪ್ರಚಾರ ಮಾಡ್ತಾ ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಆಶೀರ್ವಚನಗಳನ್ನು ನೀಡಬೇಕಾಗಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. Hare Krishna, thanks to all of you for your very heartful welcoming. I'm very happy to come here. I didn't expect that I have to say something. So, all of you, I hope heard about Bhagavad Gita. So Bhagavad Gita is an ancient scripture which is delivered to us by Lord Krishna. And it is of course very important to study Bhagavad Gita. Bhagavad Gita is our life manual. So by studying Bhagavad Gita we can understand what we should do in our life, what is the principles of our life should be based on. And we are conducting our Bhagavad Gita classes for many months. We have all the languages available. Anytime, morning, afternoon, evening, night, for any age group, youngsters, elders, seniors, children also. And we also open our classes for Tulu. In Tulu language we have classes. So anytime if you so like, you can join our Bhagavad Gita classes. ನಮ್ಮ ಧರ್ಮ ಸಂಸ್ಕೃತಿ ಎಷ್ಟೊಂದು ಅದು ಸಂಪದ್ಭರಿತವಾಗಿದೆ ಅಂದರೆ ಅಷ್ಟು ದೂರದ ರಷ್ಯಾ ದೇಶ ಇಲ್ಲಿ, ನಮ್ಮ ಭಾರತ ದೇಶ ಇಲ್ಲಿ, ಅಷ್ಟು ದೂರ ರಷ್ಯಾ ದೇಶದಿಂದ ಇಲ್ಲಿ ಬಂದು ನಮ್ಮ ಸನಾತನ ಧರ್ಮವನ್ನು ಇಷ್ಟಪಟ್ಟು ಅನುಸರಿಸಿ ಧರ್ಮ ಪ್ರಚಾರ ಮಾಡ್ತಿರುವ ಶ್ರೀಯುತ ಸ್ವಾಮಿಗಳಿಗೆ ನಾವೆಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೊಂದು ನಾವೊಂದು ಅಭಿನಂದನೆ ಹೇಳ್ತೀವಿ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ನನಗೆ ಹೇಳಿರುವ ಹಾಗೆ ನಮ್ಮ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಶ್ರೀಯುತ ಸಂದೀಪ್ ಕುಮಾರ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಿ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಅತಿಥಿ ಗಣ್ಯರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ನಮ್ಮೆಲ್ಲ ಆತ್ಮೀಯ ಮಿತ್ರರೇ, ಧರ್ಮೋ ರಕ್ಷತಿ ರಕ್ಷಿತಃ ಇದು ಕೇಸರಿ ಮಿತ್ರವೃಂದದ ಧ್ಯೇಯವಾಕ್ಯ. ಬಹುಶಃ ಪ್ರಾರಂಭಿಕ ದಿನಗಳಿಂದಲೂ ಧರ್ಮದ ರಕ್ಷಣೆಗಾಗಿಯೇ ಹುಟ್ಟಿಕೊಂಡಂತಹ ಸಂಸ್ಥೆ ನಂತರದಲ್ಲಿ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು, ಧಾರ್ಮಿಕ ಕಾರ್ಯಕ್ರಮಗಳನ್ನು, ಸಾಮಾಜಿಕ ಕಾರ್ಯಕ್ರಮಗಳನ್ನು, ರಾಜಕೀಯ ಕಾರ್ಯಕ್ರಮಗಳನ್ನು, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು, ಆರೋಗ್ಯ ಸಂಬಂಧಿಸಿದಂತಹ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಹಮ್ಮಿಕೊಂಡು ಬಂದಂತಹ 47 ವರ್ಷಗಳ ಸಾಧನೆಯನ್ನು ಹೊಂದಿರುವಂತಹ ಸಂಸ್ಥೆ ನಮ್ಮ ಕೇಸರಿ ಮಿತ್ರವೃಂದ. ಅದರಲ್ಲೂ ಈ ವರ್ಷದ ನಮ್ಮ ಕಾರ್ಯ ಚಟುವಟಿಕೆಗಳನ್ನು ಗಮನಿಸಿದರೆ ಬಹುಶಃ ನಾವು ನಮ್ಮ ಮುಂದಾಳತ್ವದಲ್ಲಿ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯವನ್ನು ಕೈಗೆತ್ತಿಕೊಂಡಂತಹ ದಿನಗಳಿಂದ ಗಮನಿಸಿದರೆ ನಮಗೆ ಅರಿವಿಲ್ಲದಂತೆಯೇ ಸಾಕಷ್ಟು ಧಾರ್ಮಿಕ ಚಟುವಟಿಕೆಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಬಹುಶಃ ಆದಿಶಕ್ತಿ ಚಾಮುಂಡೇಶ್ವರಿ ದೇವರ ಕೃಪೆಯಿಂದಲೇ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಏಕೆಂದರೆ ನಮಗೆ ಅರಿವಿಲ್ಲದಂತೆಯೇ ಪಜೀರಿನ ಗೋಶಾಲೆಗಾಗಿರ್ಬೋದು ಅಥವಾ ಇತ್ತೀಚೆಗೆ ನಮ್ಮ ಕಲ್ಲಾಪು ಅಜ್ಜ ಕೊರಗಜ್ಜನ ಆ ಒಂದು ಸಾನ್ನಿಧ್ಯದ ಪುನರ್ನಿರ್ಮಾಣದ ಸಮಯದಲ್ಲಿ ಆಗಿರ್ಬೋದು, ಇಂತಹ ಹಲವಾರು ಸಮಯಗಳಲ್ಲಿ ಹೊರೆಕಾಣಿಕೆಗಳನ್ನು ಕೂಡ ಸಮರ್ಪಿಸುವ ಮೂಲಕ ಈ ವರ್ಷದಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಿದ್ವಿ. ಈ ಬಾರಿ ಮತ್ತೆ ನಮ್ಮ ಮುಡಿಪು ಕೈರಂಗಳದಲ್ಲಿ ಸಾಗಿ ಬರ್ತಿರುವಂತಹ, ಪುಣ್ಯಕೋಟಿ ಒಣದಲ್ಲಿ ಸಾಗಿ ಬರ್ತಿರುವಂತಹ ಅಮೃತಧಾರ ಗೋಶಾಲೆಯ 1 ತಿಂಗಳ ಕಾಲ ಸಾಗಿ ಬರ್ತಿರುವಂತಹ ಗೋಸೇವಾ ಮಾಸಾಚರಣೆ, ಈ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಸಂಸ್ಥೆಯ ಸರ್ವ ಸದಸ್ಯರು ಯಶಸ್ವಿಯಾಗಿ ಭಾಗವಹಿಸ್ತಿದ್ದಾರೆ. ಇದೇ ಫೆಬ್ರವರಿ 5ರಂದು ಅಲ್ಲಿ ಗೋಸೇವೆಯನ್ನು ನಡೆಸುವಂತಹ ಕೂಡ ಸೌಭಾಗ್ಯ ನಮಗಿದೆ. ಅದರಲ್ಲೂ ಈ ದಿನ ಭಾಳಷ್ಟು ವಿಶೇಷ ಅಂತಲೇ ಹೇಳ್ಬೋದು. ಅತ್ಯಂತ ಕನಿಷ್ಠ ದಿನಗಳಲ್ಲಿ 2 ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ನಮಗೆ ಅರಿವಿಲ್ಲಂತೆ ಆಯೋಜನೆ ಮಾಡಿಕೊಂಡು ಅದರಲ್ಲಿ ಖಂಡಿತವಾಗಿ ಯಶಸ್ಸನ್ನು ಸಾಧಿಸಿದ್ದೇವೆ. ಒಂದು, ಈ ದಿನದ ಬೆಳಿಗ್ಗೆ ನಡೆದು ಬಂದಂತಹ ಕಾರ್ಯಕ್ರಮ ನಮ್ಮ ಸಮೀಪದ ಇಸ್ಕಾನ್ ಸಂಸ್ಥೆಯ ಜೊತೆ ಸೇರಿಕೆಯೊಂದಿಗೆ ಮನೆ ಮನೆಯಲ್ಲಿ ಭಗವದ್ಗೀತೆ ಅನ್ನುವಂತಹ ಅಭಿಯಾನ ಕಾರ್ಯಕ್ರಮವನ್ನು ಕೇಸರಿ ಮಿತ್ರವೃಂದ, ಕೇಸರಿ ಮಾತೃಮಂಡಳಿಯ ಜೊತೆಗೆ ಯಶಸ್ವಿಯಾಗಿ ಹಮ್ಮಿಕೊಂಡು ಪ್ರತಿ ಮನೆಗೆ ಭೇಟಿ ನೀಡಿ ಪ್ರತಿ ಮನೆಯಲ್ಲಿ ಭಗವದ್ಗೀತೆ ಪುಸ್ತಕಗಳು ಇರುವಂತೆ ವ್ಯವಸ್ಥೆಯನ್ನು ಮಾಡಿದ್ದು ಆ ಅಭಿಯಾನ ಖಂಡಿತವಾಗಿಯೂ ಯಶಸ್ವಿಯಾಗಿ ನೆರವೇರಿದೆ. ಅದೇ ರೀತಿ ಈ ಸಂಜೆ ನಮ್ಮ ಆ ಕೆಲಸವನ್ನು ಮೆಚ್ಚಿಕೊಂಡು ಮತ್ತೆ ಇಸ್ಕಾನ್ ಸಂಸ್ಥೆಯವರು ಈ
ಒಂದು ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಂದಿಗೆ ಜೋಡಣೆಯಾಗಿ ಈ ಸಂಜೆ ಹೊತ್ತಿನಲ್ಲೂ ಕೂಡ ಆ ಅಭಿಯಾನವನ್ನು ನಾವು ಮುಂದುವರಿಸ್ತಿದ್ದೇವೆ. ಇಲ್ಲಿ ಕೂಡ ಉಪಸ್ಥಿತರಿರುವಂತಹ ಯಾರಾದರೂ ತಮ್ಮ ಮನೆಯಲ್ಲಿ ಆ ಭಗವದ್ಗೀತೆ ಪುಸ್ತಕಗಳು ಇಲ್ಲದಿದ್ದಲ್ಲಿ ತಮಗಾಗಿ ಈ ಭಗವದ್ಗೀತೆ ಪುಸ್ತಕಗಳು ಇಲ್ಲಿದೆ. 630 ಮಾರುಕಟ್ಟೆ ಬೆಲೆ ಇದ್ದರೂ ಕೂಡ ಈ ಅಭಿಯಾನದ ಪ್ರಯುಕ್ತ ಕೇವಲ 300 ರೂಪಾಯಿಗಳಿಗೆ ಈ ಭಗವದ್ಗೀತೆ ಪುಸ್ತಕವನ್ನು ತಮಗಾಗಿ ಅವರು ನೀಡ್ತಾ ಇದ್ದಾರೆ. ಅದರೊಂದಿಗೆ ಅವರೊಟ್ಟಿಗೆ ನಾವೆಲ್ಲರೂ ಸಹಕರಿಸೋಣ. ಯಾಕಂದರೆ ಅತಿಥಿ ಗಣ್ಯರಾಗಿದ್ದು ಈಗಾಗಲೇ ಆ ಸಂಸ್ಥೆಯ ಓರ್ವ ಮಹಾನ್ ಪ್ರಭುಗಳು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸಾಷ್ಟಾಂಗ ನಮಿಸುತ್ತಾ ಮತ್ತೊಮ್ಮೆ ಮುಂದಿನ ದಿನಗಳಲ್ಲೂ ಕೂಡ ಯಶಸ್ವಿಯಾಗಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ ಅಂತ ಅವರಿಗೂ ಅವರ ಬಳಿಯೂ ಕೂಡ ನಾವು ವಿನಂತಿಯನ್ನು ಮಾಡ್ತಿದ್ದೇನೆ. ನಂತರದಲ್ಲಿ ಇನ್ನೊಂದು ವಿಶೇಷತೆ, ಬಹುಶಃ ನೆಹರು ಯುವ ಕೇಂದ್ರ ಮೊದಲಿಂದಲೂ ನಾವು ಜೋಡಣೆಯಾಗಿರುವಂತಹ ಸಂಸ್ಥೆ. ಬಹುಶಃ ಈ ಪ್ರದೇಶದಲ್ಲಿ ಫಿಟ್ ಇಂಡಿಯಾ ಸರ್ಟಿಫಿಕೇಟನ್ನು ಪಡೆದುಕೊಂಡಿರುವಂತಹ ಏಕೈಕ ಸಂಸ್ಥೆ ನಮ್ಮದಾಗಿರ್ಬೋದು ಅನ್ನೋದಂತಹ ಅಭಿಪ್ರಾಯ ನನ್ನದು, ಗೊತ್ತಿಲ್ಲ. ನೆಹರು ಯುವ ಕೇಂದ್ರದವರೇ ಇದನ್ನು ತಿಳಿಸಬೇಕು. ಫಿಟ್ ಇಂಡಿಯಾ ಮಾನ್ಯತೆಯನ್ನು ಪಡೆದಿರುವಂತಹ ಸಂಸ್ಥೆ ನಮ್ಮ ಕೇಸರಿ ಮಿತ್ರವೃಂದ. ಅದರ ಜೊತೆಗೆ ಅದರಲ್ಲಿ ಇಷ್ಟೆಲ್ಲ ಒಂದು ಯೋಜನೆಗಳಿವೆ ಅಥವಾ ನಮ್ಮ ಸಂಸ್ಥೆಗೆ ಸಹಕಾರಿಯಾಗುವಂತಹ ವ್ಯವಸ್ಥೆಗಳಿವೆ, ಆರ್ಥಿಕ ಸಹಕಾರಗಳಿವೆ ಅನ್ನೋದು ನಮಗೆಲ್ಲರಿಗೂ ತಿಳಿದು ಬಂದದೆ ಶ್ರೀಯುತ ಜಗದೀಶ್ ಇವರ ಪರಿಚಯದ ನಂತರ ಆಗಿರ್ಬೋದು. ಸಾಕಷ್ಟು ಮಾಹಿತಿಗಳನ್ನು ಇದೀಗಾಗಲೇ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನೆಹರು ಯುವ ಕೇಂದ್ರದ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಿಕ್ಕಿದ್ದೇವೆ. ಕೇಸರಿ ಮಿತ್ರವೃಂದ ಬಹುಶಃ ಈ 2-3 ವರ್ಷಗಳ ಹಿಂದೆ ಒಂದು ಯೋಚನೆಯನ್ನು ನಮ್ಮ ಯುವಕರ ಮೂಲಕ ಮಾಡ್ತಾ ಇದ್ದೇವೆ. ಈಗಾಗಲೇ ಈ ಪ್ರದೇಶದಲ್ಲಿ ನಾವು ಖಂಡಿತವಾಗಿಯೂ ಸಾಕಷ್ಟು ಸೇವಾ ಚಟುವಟಿಕೆಗಳನ್ನು ಮಾಡಿದ್ದೇವೆ. ಅದಕ್ಕಾಗಿಯೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಅರ್ಹವಾಗಿ ಪಡೆದುಕೊಂಡಿದ್ದೇವೆ. ಈ ಹಂತದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಬೇಕು, ಅಲ್ಲಿ ಕೂಡ ನಮ್ಮ ಸಂಸ್ಥೆಯ ಹೆಸರು ಬರಬೇಕು ಅನ್ನುವಂತಹ ಪ್ರಯತ್ನಗಳನ್ನು ಮಾಡ್ತಿದ್ದೇವೆ. ಆ ಪ್ರಯತ್ನಕ್ಕೆ ಮತ್ತೊಮ್ಮೆ ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿ ದೇವರೇ ಅವರು ವರವನ್ನು ಕರುಣಿಸಿರ್ಬೋದು. ಬಹುಶಃ ಅದಕ್ಕಾಗಿಯೇ ನಮಗೆ ಶ್ರೀಯುತ ಜಗದೀಶ್ವರ ಪರಿಚಯ ಆಗಿದೆ. ಮುಂದಿನ ದಿನಗಳಲ್ಲಿ ಯಶಸ್ವಿ ಕಾರ್ಯಕ್ರಮಗಳನ್ನು ನೆಹರು ಯುವ ಕೇಂದ್ರದ ವತಿಯಿಂದ ಕೂಡ ನಾವು ಹಮ್ಮಿಕೊಳ್ಳೋಣ ಅನ್ನುವಂತಹ ಭರವಸೆಯನ್ನು ಕೂಡ ಅವರಿಗೆ ಖಂಡಿತವಾಗಿಯೂ ನೀಡ್ತಾ ಇದ್ದೇನೆ. ಅದೇ ರೀತಿ ನೆಹರು ಯುವ ಕೇಂದ್ರದ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಮುಕ್ತವಾಗಿ ಈ ಸಂಸ್ಥೆಯಲ್ಲಿ ಮಾಡಲು ಖಂಡಿತವಾಗಿ ಯಾವತ್ತೂ ಅವಕಾಶ ಇದೆ. ಯಾವತ್ತೂ ಇಂತಹ ಯುವಕರ ಕಾರ್ಯಕ್ರಮಗಳಿಗೆ ನಮ್ಮ ಟ್ರಸ್ಟಿಗಳಾಗಿರಲಿ, ನಮ್ಮ ಅಧ್ಯಕ್ಷರಾಗಿರಲಿ, ಯಾವತ್ತೂ ನಾವು ಸಹಕಾರವನ್ನು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನೀಡ್ತೇವೆ. ಅದೇ ರೀತಿ ಇನ್ನೊಂದು ಸಂಸ್ಥೆ ಓಜಾಸ್, ಬಹುಶಃ ಅವರ ಆ ಉದ್ಘಾಟನಾ ದಿನದ ಒಂದು ವಿಷಯಗಳನ್ನು ನಾನು ಫೇಸ್ಬುಕ್ನಲ್ಲಿ ಗಮನಿಸಿದೆ. ಆದರೆ ಅತ್ಯಂತ ಕನಿಷ್ಠ ದಿನಗಳಲ್ಲೇ ಇಷ್ಟೊಂದು ಕಾರ್ಯಚಟುವಟಿಕೆಗಳಲ್ಲಿ ಅವರು ಮುಂದುವರಿತಾರೆ ಅಂತ ಬಹುಶಃ ನನಗೆ ಅನಿಸಿರಲಿಲ್ಲ. ಆದರೆ ಅವರ ಕಾರ್ಯ ಚಟುವಟಿಕೆಗಳನ್ನು ಇಂದಿನ ದಿನಗಳಲ್ಲಿ ಗಮನಿಸಿದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದೊಂದು ಸಂಸ್ಥೆ ಬಹಳಷ್ಟು ಹೆಸರನ್ನು ಗಳಿಸಲಿಕ್ಕಿದೆ. ನಮ್ಮ ಸೌಭಾಗ್ಯ ಆ ಸಂಸ್ಥೆ ಸೇವಾ ಚಟುವಟಿಕೆಗಳನ್ನು ವಿಸ್ತರಿಸಲು ಕೇಸರಿ ಮಿತ್ರ ವೃಂದವನ್ನು ಆಯ್ಕೆ ಮಾಡಿಕೊಂಡಿದೆ. ಅದಕ್ಕಾಗಿ ಅವರಿಗೆ ಪ್ರಥಮವಾಗಿ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಈಗ ಇವತ್ತು ವಿವೇಕಾನಂದರ ಜಯಂತಿಯ ಪ್ರಯುಕ್ತ ಯುವಜನ ದಿನದ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಈ ನಮ್ಮ ಸಂಸ್ಥೆಯಲ್ಲಿ ಅವರು ಹಮ್ಮಿಕೊಂಡಿದ್ದಾರೆ, ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅದಕ್ಕೂ ಅವರಿಗೆ ನಾನು ನಮ್ಮ ವೃಂದದ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇದೀಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ. ಮಹಿಳಾ ದಿನಾಚರಣೆಯ ಪ್ರಯುಕ್ತ ವಿಶೇಷವಾದಂತಹ ಒಂದು ಥ್ರೋಬಾಲ್ ಕಾರ್ಯಕ್ರಮ ಓಜಸ್ ಮತ್ತು ನಮ್ಮ ಸಂಸ್ಥೆಯ ಸಹಯೋಗದೊಂದಿಗೆ ನಡೀಲಿಕ್ಕಿದೆ. ನಾವು ಅಂದುಕೊಂಡಂತೆ ಯಶಸ್ವಿಯಾಗಿ ಆ ಕಾರ್ಯಕ್ರಮಗಳು ಹಮ್ಮಿ ಬರಲಿ ಅನ್ನುವಂತಹ ಆಶಯದೊಂದಿಗೆ ಮುಂದಿನ ದಿನಗಳಲ್ಲಿ ಜೊತೆಯಾಗಿ ಕಾರ್ಯಕ್ರಮಗಳನ್ನು ನಡೆಸೋಣ. ಯುವಕರನ್ನು ಹೊಂದಿರುವಂತಹ ಸದೃಢ ಪಡೆ ನಮ್ಮ ಕೇಸರಿ ಮಿತ್ರವರಿಂದ, ಅದರ ಜೊತೆಗೆ ಸಾಕಷ್ಟು ಹಿರಿಯರ ಅನುಭವದ ಮಾರ್ಗದರ್ಶನ ನಮ್ಮೊಂದಿಗಿದೆ. ಈ ಹಂತದಲ್ಲಿ ಈವರೆಗೆ ನಾವು ಹಾಕಿಕೊಂಡಿರುವಂತಹ ಯಾವುದೇ ಕಾರ್ಯಕ್ರಮಗಳು ಯಾವುದೇ ರೀತಿಯ ವೈಫಲ್ಯತೆಯನ್ನು ಅನುಭವಿಸಿಲ್ಲ. ಈ ಭರವಸೆಯನ್ನು ತಮಗೆ ನೀಡುತ್ತಾ ಮುಂದಿನ ದಿನಗಳಲ್ಲಿ ತಮ್ಮ ಜೊತೆ ನಾವು ಸೇರಿಕೊಂಡು ಬಹಳಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡೋಣ. ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಒಂದು ಅವಕಾಶಕ್ಕಾಗಿ, ಕೇಸರಿ ಮಿತ್ರವೃಂದಕ್ಕೆ ನೀಡಿದಂತಹ ಅವಕಾಶಕ್ಕಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಎಲ್ರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ ಯುವಜನತೆ ಸದಾ ಕ್ರಿಯಾಶೀಲರಾಗಿರಬೇಕು, ಸದಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿರಬೇಕು ಅಂತೇಳಿ ಅವರು ಕಿವಿ ಮಾತನ್ನು ಹೇಳಿದ್ದಾರೆ. ಹಾಗೆ ಸಕ್ರಿಯವಾಗಿ ಪಾಲ್ಗೊಳ್ಳಲು ಕೂಡ ಒಂದು ಅವಕಾಶವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಓಜಸ್ ಸಂಸ್ಥೆಗೆ ಕೂಡ ಶ್ರೇಯಸ್ಸನ್ನು ಬಯಸಿದ್ದಾರೆ. ಧನ್ಯವಾದಗಳು ಸರ್. ಇದೇ ಫೆಬ್ರವರಿ 26ರಂದು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೀರಿ ಇಲ್ಲಿ ರಕ್ತದಾನ ಶಿಬಿರ ಹಾಗೂ ದೃಷ್ಟಿಮಾಂದ್ಯ ಉಳ್ಳವರಿಗೆ ಕನ್ನಡಕ ವಿತರಣಾ ಕಾರ್ಯಕ್ರಮ ಕೂಡ ನೆರವೇರಲಿಕ್ಕಿದೆ.
ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದು ಆ ಪುಣ್ಯವನ್ನು ಹಂಚಿಕೊಳ್ಬೇಕಂತೇಳಿ ನಾನು ಇಲ್ಲಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದ ಸಮರ್ಪಣೆ. ಶ್ರೀಯುತ ನಾರಾಯಣ್ ಕುಂಪಳೆಯವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ. ರಾಷ್ಟ್ರೀಯ ಯುವ ಸಬಲೀಕರಣ ಮತ್ತು ನೆಹರು ಕೇಂದ್ರ, ಓಜಸ್ ಸಂಸ್ಥೆ ಎಲ್ಲ ಸಂಸ್ಥೆಗಳ ಜೊತೆ ಸೇರಿ ಈ ಮುಸ್ಸಂಜೆಯ ಹೊತ್ತಿನಲ್ಲಿ ನಮ್ಮ ಕೇಸರಿ ಮಿತ್ರವೃಂದ, ಕೇಸರಿ ಮಾತೃಮಂಡಳಿ ಜಂಟಿ ಸಹಯೋಗದಲ್ಲಿ ವಿವೇಕಾನಂದರ ಜನ್ಮ ಜಯಂತಿಯನ್ನು ಆಚರಿಸಿದ್ದೇವೆ. ಈ ಒಂದು ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀಯುತ ಸಂದೀಪ್ ಕುಮಾರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿಯವರ, ವಿವೇಕಾನಂದವರ ಜನ್ಮ ಜಯಂತಿಗೆ ಆಚರಣೆಗೆ ಒಬ್ಬ ಯುವ ಸನ್ಯಾಸಿ ಈ ವೇದಿಕೆಯಲ್ಲಿದ್ದಾರೆ. ಕಾರುಣ್ಯದಾಸ್ ಸ್ವಾಮೀಜಿ, ಮೂಲತಃ ರಷ್ಯನ್, ಭಾರತದಲ್ಲಿ ಹಿಂದೂ ಧರ್ಮವನ್ನು ಸ್ವೀಕರಿಸಿ ಹಿಂದೂ ಧರ್ಮದ ಪ್ರಚಾರವನ್ನು ಮಾಡುತ್ತಿರುವಂಥ ಸ್ವಾಮೀಜಿಯವರಿಗೆ ಧನ್ಯವಾದಗಳು. ಥ್ಯಾಂಕ್ಸ್ ಟು ಸ್ವಾಮೀಜಿ. ಅದೇ ರೀತಿ ಓಜಸ್ ಸಂಸ್ಥೆಯ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀಮತಿ ಮಂಗಳಾ ನಂದಕುಮಾರ್ ಇವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಿದ್ದೆ. ಮಂಗಳೂರಿನ ನೆಹರು ಯುವ ಕೇಂದ್ರ ಈಗಾಗಲೇ ಹೇಳಿದರು ಆ ಸಂಸ್ಥೆಯ ಬಗ್ಗೆ, ಕೇಂದ್ರದ ಯೋಜನೆಗಳ ಬಗ್ಗೆ ಕೂಡ ತಿಳಿಸಿದರು. ಅದರ ಅಧಿಕಾರಿ ಸ್ಥಾನದಲ್ಲಿರತಕ್ಕಂಥ ನಮ್ಮ ಮಿತ್ರರು ಆಗಿರತಕ್ಕಂಥ ಶ್ರೀಯುತ ಜಗದೀಶ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಈ ದಿನದ ಕಾರ್ಯಕ್ರಮದಲ್ಲಿ ವಿವೇಕಾನಂದರ ಬಗ್ಗೆ ಮಾತಾಡಬೇಕು ಅಂತ ಕೇಳಿಕೊಂಡಾಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತಲಪಾಡಿ ಮಂಡಲ ಕಾರ್ಯವಾಹ ಶ್ರೀ ಮಂಜುನಾಥ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ನಿರ್ವಹಣೆ ಮಾಡಿರ್ತಕ್ಕಂಥ ಓಜಸ್ ಸಂಸ್ಥೆಯ ಒಬ್ಬಾಕೆ ಟ್ರಸ್ಟಿ ಶ್ರೀಮತಿ ದಿನಮಣಿ ಚಂದ್ರಕಾಂತ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಎಲ್ಲ ಕಾರ್ಯಕ್ರಮ ನಡೀಬೇಕಿದ್ರೆ ಮುಖ್ಯವಾಗಿ ಇರಬೇಕಾದ್ದು ನಮ್ಮ ಪ್ರೇಕ್ಷಕ ವರ್ಗ. ಅದರಲ್ಲಿ ವಿಶೇಷವಾಗಿ ನಮ್ಮ ಕೇಸರಿ ಮಿತ್ರವೃಂದ, ಕೇಸರಿ ಮಾತೃಮಂಡಳಿಯವರು ಬರಬೇಕಿತ್ತು. ಆದರೆ ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ 2 ತಂಡಗಳಾಗಿ ಮಾತೃಮಂಡಳಿಯ ಸದಸ್ಯರು ಸಕ್ರಿಯವಾಗಿ ಈ ಹೊತ್ತಿನವರೆಗೆ ಸಂಗ್ರಹದಲ್ಲಿದ್ದಾರೆ. ನಮ್ಮ ಊರಿನಲ್ಲಿ ನಿಧಿ ಸಂಗ್ರಹ ಅಭಿಯಾನ ಇವತ್ತು ಬೆಳಗ್ಗೆಯಿಂದ ಆರಂಭ ಆಗಿದೆ. ಈ 2 ತಂಡದವರು ಇವತ್ತಿನ ಸಂಜೆ ತನಕ ಸಂಗ್ರಹದಲ್ಲಿದ್ದಾರೆ. ಆದ್ದರಿಂದ ಇವತ್ತು ಬರಲಿಕ್ಕಾಗಲಿಲ್ಲ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಿದ್ದೇನೆ. ಯಾಕಂತ ಹೇಳಿದರೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ವ್ಯವಸ್ಥೆ ಮಾಡಿಕೊಟ್ಟು ಅವರು ಆ ಕಾರ್ಯಕ್ರಮ ಮಧ್ಯದಲ್ಲಿ ಕೂಡ ನಿಧಿ ಸಂಗ್ರಹಕ್ಕೆ ಹೋಗಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳು. ಪ್ರೇಕ್ಷಕ ವರ್ಗದಂಥ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕೇಸರಿ ವೃಂದದ ನನ್ನ ಮಿತ್ರರಿಗೆ, ಅದೇ ರೀತಿ ಇಸ್ಕಾನ್ ಸಂಸ್ಥೆಯ ಸದಸ್ಯರಿಗೆ, ಓಜಸ್ ಸಂಸ್ಥೆಯ ಸದಸ್ಯರಿಗೆ, ಕೊನೆಯಲ್ಲಿ ನಮ್ಮೆಲ್ಲ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವಂಥ ಹೊಸಕುರಲ್ ಬಳಗದ ಆಸಿಫ್ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ, ಸ್ಥಳದಾನ ಒದಗಿಸಿಕೊಟ್ಟು ಮೈಕ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಕೇಸರಿ ಮಿತ್ರ ವೃಂದದ ಟ್ರಸ್ಟಿಗಳಿಗೆ ಎಲ್ರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಕಾರ್ಯಕ್ರಮ ಮುಕ್ತ ಮಾಡ್ತಿದ್ವಿ.